ಎಲ್ಲ ಗೊತ್ತಿದೆ. 29ನೇ ಸ್ವಾತಂತ್ರ್ಯ ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಆಚರಿಸಬೇಕು ಎಂಬಂಥ ದೃಷ್ಟಿಯಿಂದ ಒಂದು ಪರಿಸರ ಕಾರ್ಯಕ್ರಮವನ್ನು ನಾವಿಟ್ಟುಕೊಂಡು ಆ ಮೂಲಕ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ. ಧವಳತ್ರಯ ಜೈನ ಕಾಶಿ ಟ್ರಸ್ಟ್ ರಿಜಿಸ್ಟರ್, ಜೈನ ಮಠ ಮೂಡುಬಿದ್ರೆ ಆಳ್ವಾಸ್ ಕಾಲೇಜು ಹಾಗೂ ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಹೌದು. ಸುಮಾರು 12ನೇ ಶತಮಾನದಲ್ಲಿ ಶಾಸನದ ಪ್ರಕಾರ ಜೈನ ಮಹಿಳೆ ಸಿರಿದೇವಿಯು ತೋಪುಗಳನ್ನು ಅಥವಾ ಕಾಡುಗಳನ್ನು ನಿರ್ಮಿಸುವುದರ ಕುರಿತಾಗಿ ಶಾಸನಗಳಲ್ಲಿ ಉಲ್ಲೇಖವಾಗಿದೆ. ಅಂದರೆ ಇವತ್ತೇನು ನಾವು ಪರಿಸರ ಅಂತ ಹೇಳ್ತೇವೆ, ಅದಕ್ಕಿಂತ 800 ವರ್ಷಗಳ ಹಿಂದೆಯೇ ಈ ಚಳವಳಿಯನ್ನು ಜೈನ ಮಹಿಳೆ ಮತ್ತು ಜೈನ ಧರ್ಮ ಆರಂಭಿಸಿರುವುದನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ಅದರ ಸ್ಮರಣಾರ್ಥವಾಗಿ ಇವತ್ತು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಕುಮಾರಿ ಆಶ್ರಿತಾ ಅವರ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಆಶ್ರಿತಾ ಮತ್ತು ಅವರ ಸ್ನೇಹಿತರು. ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು, ಬೇರೆ ಬೇರೆ ಒಕ್ಕಲು ಒಂದೇ ತಾಯಿ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ. ಹೊತ್ತೂರಿವ ಬೆಂಕಿಯಾರಿ ತಣ್ಣಗಾಗಲಿ, ಬಂಜರೆಲ್ಲ ಹಚ್ಚ ಹಸಿರು ಬೆಳೆದು ತೂಗಲಿ. ಗಂಗೆ ತುಂಗೆ ಕಾವೇರಿಯ ತಬ್ಬಿಕೊಳ್ಳಲಿ, ಗಂಗೆ ತುಂಗೆ ಕಾವೇರಿಯ ತಬ್ಬಿಕೊಳ್ಳಲಿ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಥ್ಯಾಂಕ್ ಯು. ಸುಶ್ರಾವ್ಯವಾಗಿ ನಾಡಗೀತೆಯನ್ನು, ಭಾವೈಕ್ಯತೆ ಗೀತೆಯನ್ನು ಹಾಡಿದಂಥ ವಿದ್ಯಾರ್ಥಿನಿಯರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿರುವವರು ಪಾವನ ಸಾನ್ನಿಧ್ಯ ಜಗದ್ಗುರು ಶ್ರೀ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರು. ಮುಖ್ಯ ಅತಿಥಿಗಳಾಗಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮ್ಯಾನೇಜ್ಮೆಂಟ್ ಟ್ರಸ್ಟಿಯಾದಂಥ ಶ್ರೀ ವಿವೇಕ್ ಆಳ್ವಾ ಅವರು ಉಪಸ್ಥಿತರಿದ್ದಾರೆ. ಉಡುಪಿ ಜಂಗಮ ಮಠದ ಪ್ರೊಫೆಸರ್ UC ನಿರಂಜನ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಅವರು ವೇದಿಕೆಗೆ ಬರಬೇಕು. ಅವರು ಮುಖ್ಯ ಅತಿಥಿಗಳಾಗಿ ಇದ್ದಾರೆ. ಅವರನ್ನು ಕೂಡ ವೇದಿಕೆಯಲ್ಲಿ ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದಂಥ, ಅದರ ನಿರ್ದೇಶಕರಾದಂಥ ಶ್ರೀ SA ಕೃಷ್ಣಯ್ಯ ಅವರು ಉಪಸ್ಥಿತರಿದ್ದಾರೆ. ಈಗ ಬಂದಂಥ ಎಲ್ಲ ವೇದಿಕೆಯಲ್ಲಿರುವಂಥ ಗಣ್ಯರನ್ನು, ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀ SA ಕೃಷ್ಣಯ್ಯ, ನಿರ್ದೇಶಕರು, ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಉಡುಪಿ. ಪ್ರೊಫೆಸರ್ ಕೃಷ್ಣಯ್ಯ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಇದೊಂದು ಅಪೂರ್ವವಾದಂಥ ಕಾರ್ಯಕ್ರಮವಾಗಿ ಮೂಡಬೇಕು ಎನ್ನುವಂತಹ ಒಂದು ಛಲದಿಂದ 79ನೇ ಸ್ವಾತಂತ್ರ್ಯೋತ್ಸವದ ಈ ಸವಿ ನೆನಪಿನ ವಿಶಿಷ್ಟವಾಗಿ ಆಚರಿಸೋದು ಅಂಥೇಳಿ ಸ್ವಾಮೀಜಿಗಳಲ್ಲಿ ಭಿನ್ನಪ ಮಾಡಿಕೊಂಡಾಗ ಅವರು ನಮ್ಮಲ್ಲಿಯೇ ಮಾಡಿ ಈ ಕಾರ್ಯಕ್ರಮವನ್ನು ಅಂತ ಅವರು ಹೇಳಿದರು.
ವಿವೇಕ್ ಆಳ್ವಾಸ್ ಕಾಲೇಜಿನವರು ಇಲ್ಲ ಮಾಡುವ ನಾವು ನಿಮ್ಮ ಜೊತೆ ಇದ್ದೇವೆ ಅಂದರು. ಹೀಗೆ ಎಲ್ಲರ ಒಮ್ಮತದಿಂದ ಇಲ್ಲಿ ನಾವು ಇವತ್ತು ವಿಶಿಷ್ಟವಾಗಿ ಒಂದು ಕ್ಷಿತಿರುಹ ಅಸೆಪ್ಟ್ ದಿ ಗ್ರೀನರಿ ಅನ್ನುವಂಥ ಪರಿಕಲ್ಪನೆ, ಕಾಡು ನಿರ್ಮಿತಿಯ ಪರಿಕಲ್ಪನೆ, ಈ ದೃಷ್ಟಿಕೋನದಿಂದ ಕಾರ್ಯಕ್ರಮವನ್ನು ಹಸಿರು ಹೊನ್ನು ಬಿತ್ತೋಣ ಜಗದಗಲ ಎನ್ನುವ ಒಂದು ವಿಶೇಷವಾದಂಥ ಮುತುವರ್ಜಿಯಿಂದ ನಾವು ಇಲ್ಲಿ ಸಾವಿರಾರು ಗಿಡಗಳನ್ನು ತಂದಿದ್ದೇವೆ. ಈ ವಿಷಯವಾಗಿ ನನ್ನ ಮುಂದಿನ ಪ್ರಸ್ತಾವದಲ್ಲಿ ನಾನು ಮಾತಾಡ್ತೇನೆ. ಸ್ವಾಮೀಜಿಗಳು, ಪಾವನ ಸಾನ್ನಿಧ್ಯ ಜಗದ್ಗುರುಗಳು ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಇದ್ದು ಚಾಲನೆಯನ್ನು ಕೊಡಲಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ಮುಖ್ಯವಾಗಿ ಮಕ್ಕಳಲ್ಲಿ ಒಂದು ಹಸಿರು ಶಿಷ್ಟಾಚಾರದ ಒಂದು ಸಂಪ್ರದಾಯ ಬೆಳಿಬೇಕು, ಈ ಹಸಿರು ಶಿಷ್ಟಾಚಾರದ ಒಂದು ಉಳಿಸುವಿಕೆಯನ್ನು ಅವರಲ್ಲಿ ಆ ಮಮಕಾರ ಪ್ರೀತಿ ಅನ್ನೋದು ಬರಬೇಕು ಅನ್ನೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನನಗೆ ಒದಗಿಸಿದವರು ನಮ್ಮ ಸಂಸ್ಥೆಯ ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರದ ಉಪಾಧ್ಯಕ್ಷರಾದಂಥ ಪ್ರೊಫೆಸರ್ UC ನಿರಂಜನ ಅವರು. ಅವರಿಗೆ ಕೂಡ ಸ್ವಾಗತವನ್ನು ಕೊಡ್ತೇನೆ, ಜಂಗಮ ಮಠದ ಅಧ್ಯಕ್ಷರು. ಶಿವರಾಮ್ ಕಾರಂತ್ ಟ್ರಸ್ಟ್ ಒಂದು ಆಯೋಗದ ಅಧ್ಯಕ್ಷರಾಗಿ ನಮ್ಮ ಮಿತ್ರ ಡಾಕ್ಟರ್ ಗಣನಾಥ್ ಎಕ್ಕಾರ್ ಅವರು ಈಗಾಗಲೇ ಸಾಕಷ್ಟು ಈ ಸಮಾಜ ಚಿಂತನೆಯ ಸುಧಾರಣೆಯ ಮಾಹಿತಿಗಳನ್ನು ಮಕ್ಕಳಲ್ಲಿ ಪಡಿಮೂಡಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಬನ್ನಿ ನಮ್ಮ ಜೊತೆ ಇದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿ ಅಂತೇಳಿ ಉಡುಪಿಯಿಂದ ಅವರು ಬಸ್ಸಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನೀವು ಏನೇ ಮಾಡಿ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಬೆನ್ನು ತಟ್ಟಿದವರು ವಿವೇಕ್ ಆಳ್ವಾ ಅವರು. ಕರೆಕ್ಟಾ? ಅಂದರೆ ನೆನ್ನೆ ತಾನೇ ಬಂದು ಈ ಬ್ಯಾನರು, ನಿಮಗೆಲ್ಲ ಪ್ರಶಂಸನಾ ಪತ್ರ, ದೀಕ್ಷಾ ಪತ್ರ ನಿನ್ನೆ ಬಂದು ಇಲ್ಲಿ ಮಾಡಬೇಕಾಯಿತು. ಯಾಕೆಂದರೆ ಬಹಳ ಓಡಾಟಗಳ ನಡುವೆ ಇನ್ನೂ ನನಗೆ ಅರ್ಹತಾ ಪತ್ರ ಇನ್ನೂ ಬರ್ತಾ ಇದೆ, ಅದು ಇನ್ನೂ ಬಂದಿಲ್ಲ. ನೀವು ಸ್ಟಾರ್ಟ್ ಮಾಡಿ ಅಂತೇಳಿ ಓಂಕಾರ್ ಮಹಾವೀರ್ ಹೇಳಿದರು. ಸೊ ಹೀಗಾಗಿ ಒಂದು ರೀತಿ ಒಂದು ಒತ್ತಡದಲ್ಲಿಯೇ ಇದು ನಡೀತು ಅಂತಲೇ ಹೇಳ್ಬೋದು. ಈಗಷ್ಟೇ ನಾನು ಚರಕವನ್ನು ತಂದು, ಗಾಂಧೀಜಿ ಬಳಸಿದ ಚರಕ ಇದು, 1934ರಲ್ಲಿ ಬಳಸಿದ ಚರಕವನ್ನು ಮಕ್ಕಳಿಗೆ ತೋರಿಸಿ ಗಾಂಧೀಜಿಯ ಕೆಲವು ತತ್ವಗಳ ಬಗ್ಗೆ ಪರಿಚಯ ಆಗಬೇಕು ಅನ್ನೋ ಉದ್ದೇಶದಿಂದ ಇವುಗಳನ್ನು ಇಲ್ಲಿ ತಂದು ಇಟ್ಟಿದ್ದೇವೆ. ಅದನ್ನು ಇನ್ನೇನು ಸದ್ಯದಲ್ಲೇ ನಮ್ಮ ಶಾಸಕರು ಬಂದಾಗ ಅದರ ಒಂದು ಉದ್ಘಾಟನೆಯೂ ಆಗಲಿದೆ, ಅಂದರೆ ತಿರುಗಿಸುವ ಮೂಲಕ. ಈ ಕಡಜದ ಪರಿಕಲ್ಪನೆ ಯಾಕೆ ಅಂತ ಹೇಳಿದರೆ, ನೋಡಿ, ಒಬ್ಬ ವ್ಯಕ್ತಿ ಎಷ್ಟು ಬೀಜಗಳನ್ನು ಸಂಗ್ರಹ ಮಾಡ್ಬೋದು ಅನ್ನೋದಕ್ಕೆ ನಾವಿಲ್ಲಿ ತಂದಿಟ್ಟಿರುವಂತಹ ಒಂದು ಬುಟ್ಟಿಯಲ್ಲಿ ಸುಮಾರು ಒಂದು 400 ಗಿಡಗಳಿದೆ. ನಮಗೆ ಹೊತ್ಕೊಂಡು ಬರಲಿಕ್ಕೆ ಆಗಲಿಲ್ಲ, ಇನ್ನೂ ಬಿಟ್ಟಿದ್ದೀವಿ. ಮರದ ಕೆಳಗೆ ಬಿದ್ದ ಬೀಜಗಳನ್ನು ಬೀಜ ಬಿತ್ತಿ ಬೆಳೆಸಿ ದಾನ ಮಾಡುವಂತೆ ಹೇಳುತ್ತೆ ಜಿನಶಾಸನ. ಆ ಒಂದು ಪರಿಕಲ್ಪನೆಯಲ್ಲಿ ನಮಗೆ ಜೈನರ ಹೆಣ್ಣು ಮಗಳು ಸಿರಿದೇವಿ ಅನ್ನೋಳು ನಮಗೆ ಪ್ರೇರಣೆ. ಅವಳ ಆಕೆಯ ಒಂದು ಸೇವೆ ಒಂದು ವೇಳೆ ಇವತ್ತಿಲ್ಲದೆ ಹೋಗಿದರೆ, ಆಕೆ ನಮ್ಮಲ್ಲಿ ಇವತ್ತಿಲ್ಲದಿದ್ದರೆ ಈ ರೀತಿಯ ಪರಿಕಲ್ಪನೆಗಳು ಬರ್ತಲೇ ಇರಲಿಲ್ಲ. ಅಂದರೆ ಏರುಪೇರುಗಳು, ಜಾಗತಿಕ ತಾಪಮಾನಗಳ ಒಂದು ಏರುವಿಕೆ ತಗ್ಗುವಿಕೆ ಈಗ ನಾವು ಕಾಣ್ತಾ ಇದ್ದೀವಿ. ಈ ಎಲ್ಲ ದೃಷ್ಟಿಕೋನದಿಂದ ಮಕ್ಕಳಲ್ಲಿ ಒಂದು ಮೋಟಿವೇಶನ್ ಬರಬೇಕು. ಗಿಡ ನೆಡುವುದು, ಪ್ರತಿ ಪ್ರಜೆಯು ಕನಿಷ್ಠ
ವರ್ಷಕ್ಕೆ 10 ಗಿಡಗಳನ್ನಾದರೂ ನೆಟ್ಟರೆ ಆಗ ಪ್ರಾಕೃತಿಕ ಸಮತೋಲನ ಆಗುತ್ತೆ ಅಂತ ಒಂದು ವರದಿ ಹೇಳುತ್ತೆ. ಆ ದೃಷ್ಟಿಯಿಂದ ಈ ಗಿಡ ಮರಗಳನ್ನೆಲ್ಲ ತಂದಿದ್ದೇವೆ. ನೀವು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಹೋಗ್ತೀರಂತೆ, ಆದರೆ ಒಂದು ಸಣ್ಣ ಗಿಡ ಇಟ್ಕೊಂಡು ಹೋಗೋಕ್ಕಾಗೋದಿಲ್ವೇ? ಸೊ ಈ ದೃಷ್ಟಿಯಿಂದ ಹೌದು, ಈ ದೃಷ್ಟಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಚುರುಕು ಮುಟ್ಟಿಸಿದ್ದಾರೆ ಸ್ವಾಮೀಜಿಗಳು. ಈಗ ನಾನು ನೇರವಾಗಿ ನಮ್ಮ ಎಕ್ಕಾರ್ ಗಣನಾಥ್ ಅವರಿಗೆ ಇದು ಮಾಡ್ತೇವೆ. ಕಾರ್ಯಕ್ರಮದ ಬಹುಮುಖ್ಯ ಅಂಗಕ್ಕೆ ಬರ್ತಾ ಇದ್ದೇವೆ. ಇವತ್ತಿನ ಈ ಮಹತ್ವದ ಕಾರ್ಯಕ್ರಮದ ಬಗ್ಗೆ ಮುಂದೆ ಮಾತನಾಡಲಿಕ್ಕಿದ್ದಾರೆ ವೇದಿಕೆಯಲ್ಲಿರುವಂಥ ಹಿರಿಯರೆಲ್ಲ. ಈಗ ಈ ಕಾರ್ಯಕ್ರಮವನ್ನು ಹಸಿರು ಧರ್ಮ ಚಾವಡಿ ವೇದಿಕೆಯ ಈ ಕಾರ್ಯಕ್ರಮವನ್ನು ಪಾವನ ಸಾನ್ನಿಧ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರು ಉದ್ಘಾಟಿಸಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಸೇರಿ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮಾಜಿ ಸಚಿವರು, ನಮ್ಮೆಲ್ಲರ ನಾಯಕರು, ಆತ್ಮೀಯರು ಆಗಿರುವಂಥ ಶ್ರೀ ಪ್ರಮೋದ್ ಮಧ್ವರಾಜ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕ ಸಮಯಕ್ಕೆ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಗಣ್ಯರು ಎಲ್ಲರೂ ಸೇರಿಕೊಂಡು ಸ್ವಾಮೀಜಿಯವರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮ ದಿವ್ಯ ಹಸ್ತದಿಂದ ಕಾರ್ಯಕ್ರಮವನ್ನು ಪರಮಪೂಜ್ಯ ಸ್ವಾಮೀಜಿಯವರು ಉದ್ಘಾಟಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಚಿಕ್ಕ ಬದಲಾವಣೆ. ಶ್ರೀ ವಿವೇಕ್ ಆಳ್ವ ಅವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಅಗತ್ಯವಾಗಿ ಭಾಗವಹಿಸಲಿಕ್ಕಿರೋದರಿಂದ ಮುಂದೆ ಸ್ವಾಮೀಜಿಯವರ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಅದಕ್ಕೆ ಮೊದಲು ಶ್ರೀ ವಿವೇಕ್ ಆಳ್ವ ಅವರು ತಮ್ಮ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಪರಮಪೂಜ್ಯ ಸ್ವಾಮೀಜಿಗಳಾದ ಡಾಕ್ಟರ್ ಸ್ವಸ್ಥಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾವರ್ಯ ಮಹಾಸ್ವಾಮೀಜಿಯವರು ಹಾಗೂ ನಮ್ಮ ಮೆಚ್ಚಿನ ನಮ್ಮ ಜಿಲ್ಲೆಯಲ್ಲಿ ಹಾಗೂ ಪಕ್ಕದ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೆಸರಾದ ಪ್ರಮೋದ್ ಮಧ್ವರಾಜ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅದರ ಜೊತೆಗೆ ಗಣನಾಥ್ ಎಕ್ಕಾರ್ ಅವರಿದ್ದಾರೆ. ನೀವು ಮಕ್ಕಳೆಲ್ಲ ಇಲ್ಲಿ ಬಂದು ಸೇರಿದ್ದೀರಿ. ನನಗೆ ಒಂದು ವಿಶೇಷ ಡಾಕ್ಟರ್ ಕೃಷ್ಣಯ್ಯರವರೊಟ್ಟಿಗೆ ವಿಶೇಷ ಕನೆಕ್ಷನ್. ಯಾಕೆ ಹೇಳಿದರೆ, ಸುಮಾರು ವರ್ಷಗಳಿಂದ ಒಂದು ಹೋರಾಟ ಮನಸ್ಥಿತಿ ಇಟ್ಕೊಂಡು ಅವರು ಎಂಥವರು ಕಾಸು ಪಡೆದಿರ್ಬೋದು, ಅದೆಲ್ಲದೂ ಕೂಡ ಒಂದು ಸಮರ್ಪಣೆ ಮನಸ್ಸಿನಿಂದ ಎಷ್ಟೋ ವರ್ಷಗಳಿಂದ ಈ ಹೋರಾಟ ಮಾಡ್ತಾ ಬರ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವರಿಗೆ ಎಲ್ರಿಗೂ ಕೃಷ್ಣ ಸರ್ರ ಪರಿಚಯ ಹೇಳಬೇಕಂತ ಏನಿಲ್ಲ ಅಂತ ನನಗೆ ಭಾವಿಸ್ತೇನೆ. ನನಗೆ ಈ ಹೊತ್ತಿಗೆ ನಮ್ಮ ಜೊತೆ ಇದ್ದ ಒಬ್ಬರೊಂದು ಶ್ರೇಷ್ಠ ನಾಯಕರು ಅನಿಲ್ ದಾವೆ ಅವರು ನಮ್ಮಲ್ಲಿ ಲೇಕ್ ಕಾನ್ಫರೆನ್ಸ್ ಮಾಡುವಾಗ ಅವರು ಬಂದಿದ್ದರು. ಆ ಸಮಯದಲ್ಲಿ ಹೇಳಿದ ಮಾತು ಏನು ಹೇಳಿದರೆ,
ಹಿಮಾಲಯ ನಮ್ಮ ಕಿರೀಟ ಆದರೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಅದೊಂದು ಲಂಗ್ಸ್ ಅಂತ ನಾವು ತಗೊಳ್ಬೋದು. ಇಡೀ ನಮ್ಮ ಬ್ರೀದಿಂಗ್ ಆಗೋದು ಆ ವೆಸ್ಟರ್ನ್ ಘಾಟ್ಸಿಂದ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ, ಏನು ಪಶ್ಚಿಮ ಘಟ್ಟ ಅಂತ ನಾವು ಹೇಳ್ತೇವೆ, ಒನ್ ಆಫ್ ದ ಮೋಸ್ಟ್ ಸೆನ್ಸಿಟಿವ್ ರೀಜನ್ ಅಂತ ನಾನು ಹೇಳಬೇಕಾಗ್ತದೆ. ಇವತ್ತು ನಾವು ಈ ಸೆನ್ಸಿಟಿವ್ ರೀಜನಲ್ಲಿ ನಾವಿದ್ದೇವೆ. ಇವತ್ತು ನಮಗೆ ಈ ಪರಿಸರದ ಬಗ್ಗೆ ಕಾಳಜಿ ಇಲ್ಲದ್ರೆ ಮುಂದಿನ ಪೀಳಿ ನಿಮಗೆ ಇದರ ಒಂದು ನಾಲೆಜ್ ಸಿಸ್ಟಮ್, ಇವತ್ತು ಏನು ಕೃಷ್ಣ ಸರ್ ಸ್ವಲ್ಪ ಅವರು ದೀರ್ಘವಾಗಿ ಮಾತಾಡುವವರು ಆದರೂ ಕೂಡ ಅವರ ಎಷ್ಟೋ ನಾಲೆಜ್ ಸಿಸ್ಟಮ್, ಅವರು ಕೆಲವು ಬಾರಿ ನನ್ನೊಟ್ಟಿಗೆ ಫೋನಲ್ಲಿ ಮಾತಾಡುವಾಗ ನನಗೆ ಕೆಲವು ಬಾರಿ ಮತ್ತೆ ಟಕ್ ಅಂತ ನಾನು ಕಟ್ ಮಾಡ್ತೇನೆ, ಮತ್ತೆ ಅವ್ರಿಗೆ ಹೇಳ್ತಾರೆ ಸರ್ ನಾನು ಕಟ್ ಮಾಡಬೇಕಾಗ್ತದೆ ಅಂತ, ಬೇಜಾರು ಮಾಡ್ಕೊಳ್ಬೇಡಿ ಸರ್. ಆದರೂ ಕೂಡ ಅವ್ರು ಯಾಕೆ ಈ ರೀತಿ ಮಾತಾಡ್ತಾರೆ ಹೇಳಿದರೆ ಅವರಿಗೆ ಒಂದು ಆಸೆ ಉಂಟು, ಮುಂದಿನ ಜನ್ರೇಷನ್ಗೆ ಇದನ್ನೊಂದು ಪಾಸ್ ಆನ್ ಮಾಡಬೇಕಂತ. ಸುಮಾರು ನಾಲೆಜ್ ಸಿಸ್ಟಮ್ ಅವ್ರು ಕಲೆಕ್ಟ್ ಮಾಡಿದ್ದಾರೆ, ಸಂಗ್ರಹಿಸಿದ್ದಾರೆ. ಈಗ ಏನೆಲ್ಲ ವಿಚಾರ ಇವತ್ತು ಅವ್ರು ಮಾತಾಡ್ತಾರೆ ಅದು ಎಲ್ಲದೂ ಕೂಡ ನಮಗೆ ಭಾರಿ ಅಗತ್ಯವಿದ್ದ ವಿಚಾರ. ನೀವುಗಳು ಬೇರೆ ಬೇರೆ ಊರಿಂದ ಬಂದ ಮಕ್ಕಳಿರ್ಬೋದು, ಆದರೂ ನಿಮಗೆ ಕೂಡ ಆ ವಿಚಾರ ಗೊತ್ತಿರಬೇಕು. ನನಗೆ ಇನ್ನೂ ಕೂಡ ನೆನಪುಂಟು, ಒಂದು ಬಾರಿ ಒಬ್ಬರು ನಾಯಕರ ಜೊತೆ ನಾನು ಈ ನಮ್ಮ ನೇತ್ರಾವತಿ ಅದರ ಬಗ್ಗೆ ಒಂದು ಕುರಿತು ಒಂದು ವಿಚಾರ ಮಾತಾಡ್ತಿರುವಾಗ ನಾನು ಹೇಳಿದೆ, ಈ ನೀರನ್ನು ನೀವು ಕೋಲಾರಕ್ಕೆ ತಗೊಂಡು ಹೋದರೆ ಈ ಊರಿನ ಗತಿ ಏನು, ಈ ಪಶ್ಚಿಮ ಘಟ್ಟದ ಗತಿ ಏನಂತ. ಅದಕ್ಕೆ ಅವ್ರು ಹೇಳಿದ ಮಾತು ಏನು ಹೇಳಿದರೆ, ನಾನು ಅವರನ್ನು ಯಾರಂತ ಉಲ್ಲೇಖಿಸೋದಿಲ್ಲ, ಅದು ನನ್ನ ಒಳಗಡೆ ನನಗೆ ಗೊತ್ತುಂಟು ಯಾರಂತ, ಯಾವತ್ತಿಗೂ ನಾನು ಹೇಳಲಿಲ್ಲ ಯಾರಿಗೂ ಕೂಡ. ಅವ್ರು ಏನು ಹೇಳಿದರೆ ಇದೆಲ್ಲ ನೀರು ಹೋಗಿ ಸಾಗರಕ್ಕೆ ಹೋಗಿ ಸೇರ್ತದೆ, ಇದೆಲ್ಲ ಫ್ರೆಶ್ ವಾಟರ್ ವೇಸ್ಟ್ ಆಗ್ತುಂಟಲ್ಲ ಅಂತ ಹೇಳಿದರು. ನನಗೆ ಒಂದು ರೀತಿಯ ಒಂದು ಶಾಕ್ ಆಯಿತು. ಯಾಕೆ ಹೇಳಿದರೆ ಈ ವಿಚಾರ ಎಲ್ರಿಗೊಂದು ಕಾಮನ್, ಒಂದು ಫಿಷರ್ಮೆನ್ಗೂ ಕೂಡ ಗೊತ್ತುಂಟು ಯಾಕೆ ಫ್ರೆಶ್ ವಾಟರ್ ಶುಡ್ ಮಿಕ್ಸ್ ವಿತ್ ಸಾಲ್ಟ್ ವಾಟರ್. ನಾಳ್ದು ನೀವೇನೆಲ್ಲ ಈ ಡೆಡ್ ಸಿ ಅಂತ ನೋಡ್ತೀರಿ, ಇದರಲ್ಲಿ ಯಾವುದೇ ಫ್ರೆಶ್ ವಾಟರ್ ಬರದ ಕಾರಣಕ್ಕೆ ಆ ರೀತಿ ಅದು ಬೆಳವಣಿಗೆ ಆಗಿದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ದೊಡ್ಡ ನೀವು ಇಂಜಿನಿಯರ್ಸ್ ಆಗಲಿಕ್ಕಿದ್ದೀರಿ, ದೊಡ್ಡ ಕಾಮರ್ಸ್ ಮಕ್ಕಳು ಎಲ್ಲ ಆಗಲಿಕ್ಕಿದ್ದೀರಿ, ಮುಂದಕ್ಕೆ ನೀವು ಬೇರೆ ಬೇರೆ ಹುದ್ದೆದಲ್ಲಿರ್ತೀರಿ. ನಾಳ್ದು ನೀವುಗಳು ಕೂಡ ಒಂದು ದೊಡ್ಡ ನಾಯಕರ ಆಗ್ಬಹುದು. ಆ ಸಮಯದಲ್ಲಿ ಈ ಪರಿಕಲ್ಪನೆ ನಿಮ್ಮ ಒಳಗಡೆ ಇಲ್ಲದ್ರೆ, ಇನ್ನೊಂದು ಬಾರಿ ಒಬ್ಬರು ಇದೇ ಮಾತು, ಮಳೆ ನಮ್ಮ ಕಡೆ ಯಾಕೆ ಬರ್ತಿಲ್ಲ, ಎಲ್ಲ ಈಚೆ ಕಡೆ ಬರ್ತಾ ಉಂಟು, ಆಚೆ ಕಡೆ ಬರಬೇಕಿದ್ರೆ ಈ ಗುಡ್ಡೆಗಳನ್ನು ಕಡಿಬೇಕಂತ. ನಾನು ಸೀರಿಯಸ್ಲಿ ಇದೆಲ್ಲ ಕಾಮನ್ ಸೆನ್ಸ್ ವಿಷಯಗಳು, ಈ ವಿಚಾರಗಳು ಎಲ್ರಿಗೂ ಗೊತ್ತಿರಬೇಕು. ಇದು ಖಾಲಿ ಒಬ್ಬರು ಸೈನ್ಸ್ ಮಕ್ಕಳಿಗೆ ಹೀಗೆ ಗೊತ್ತಾದರೆ ಏನು ಸಾಕಾಗೋದಿಲ್ಲ. ಎಲ್ರಿಗೂ ಇದರ ಪರಿಕಲ್ಪನೆ ಇದ್ದರೆ ಮಾತ್ರ ಅವರು ಸೆನ್ಸಿಟಿವ್ ಆಗಿರ್ತಾರೆ. ಇವತ್ತು ನನಗೆ ಭಾರಿ ಖುಷಿ ಏನು ಹೇಳಿದರೆ, ನಮ್ಮ ಸಂಸ್ಥೆ ಅಧ್ಯಕ್ಷರು ಯಾವತ್ತಿಗೂ ಒಂದು ಕೃಷಿ ಆಗಲಿ, ಈ ನೇಚರ್ ಆಗಲಿ, ಇದಕ್ಕೆ ಎಲ್ಲದಕ್ಕೆ ಕೂಡ ಭಾರಿ ಒತ್ತು ಕೊಟ್ಟ ಸಂಸ್ಥೆ. ನಾನು ಸಣ್ಣದಿರುವಾಗ ಆ ಸಮಯದಲ್ಲಿ ಸುಮಾರು ಇಂಥ ಸ್ಪೀಕರ್ಸ್ ನನಗೆ ಇನ್ನೂ ಕೂಡ ನೆನಪುಂಟು. ಒಬ್ಬರು ಭರತೀಶ್ ಸರ್, ನಮ್ಮ ಕಾರ್ಕಳದ ಭರತೀಶ್ ಸರ್ ಆಗಿರ್ಬೋದು, ಸಲೀಮ್ ಅಲಿ ಫೌಂಡೇಶನಿಂದ ಆ ಬರ್ಡ್ ವಾಚಿಂಗ್ ಟೀಮ್ಗಳಾಗಿರ್ಬೋದು, ಇವರುಗಳು ಆ ಸಮಯದಲ್ಲಿ ಒಂದು ಫೌಂಡೇಶನ್ ಕೊಟ್ಟ ಕಾರಣಕ್ಕೆ, ಹಾಗೂ ಹಲವಾರು ಇಂಥ ಒಂದು ಗಿಡಗಳನ್ನು ನಡೆಯುವ ಕಾರ್ಯಕ್ರಮಗಳು, ಸ್ವಚ್ಛತೆ ಕಾರ್ಯಕ್ರಮಗಳು, ಸುಮಾರು ಟ್ರೆಕ್ಕಿಂಗ್ ಕಾರ್ಯಕ್ರಮಗಳು, ಇದರಲ್ಲಿ ಎಲ್ಲ ಭಾಗವಹಿಸಿದ ಕಾರಣಕ್ಕೆ ಇವತ್ತು ನಾವುಗಳು ಸೆನ್ಸಿಟಿವ್ ಆಗಿದ್ದೇವೆ. ಮಕ್ಕಳ ಕೆಲವು ಬಾರಿ ನೀವುಗಳು ಟ್ರೆಕ್ಕಿಂಗ್ ಹೋಗ್ತೀರಾ, ಕೆಲವು ಬಾರಿ ನಾನು ನೋಡುವಾಗ ನಿಮ್ಮ ಕೈಯಲ್ಲಿ ಇದ್ದ ಮೊಬೈಲ್ ಫೋನ್ಗಳೇ ನಿಮ್ಮ ಕೈಯಿಂದ ಇಸ್ಕೊಂಡು ನೀವು ಏನಿಲ್ಲದೆ ಹೋಗ್ಬೇಕಂತ ನಮ್ಮ ಆಸೆ. ಯಾಕೆ ಹೇಳಿದ್ರೆ ಇದೇ ಒಂದು ಡೇಂಜರ್. ಇವತ್ತು ಇಡೀ ಹೊತ್ತು ನಾವು ಸೆಲ್ಫಿ ಹೊಡಿತಾ ಕೂತ್ಕೊಳ್ತೇವೆ. ಕೆಲವು ಬಾರಿ ಅದರಲ್ಲಿ ಕೂಡ ರೇಸ್ ಮಾಡ್ತಾರೆ. ಈ ಟ್ರೆಕ್ಕಿಂಗ್ ಹೋಗೋರು ಯಾರು ಫಸ್ಟ್ ಅಂತ ರೇಸ್ ಮಾಡ್ತಾರೆ. ನಾನು ಇಷ್ಟೇ ಕೇಳು ನಿಮಗೆ, ಅದನ್ನು ಜೆನ್ಯೂನ್ಲಿ ನೀವು ಆನಂದಿಸಿ. ಟ್ರೆಕ್ಕಿಂಗ್ ಏನು ಕಾಂಪಿಟಿಷನ್ ಏನಲ್ಲ, ನೀವು ಪರಿಸರದ ಮಧ್ಯೆ ನಿಮಗೆ ಆ ಕಲ್ಪನೆ ಬೆಳಿಬೇಕು, ಆ ಉದ್ದೇಶದಲ್ಲಿ ನಾವು ಮಾಡೋದು. ಸ್ವಚ್ಛತಾ ಕಾರ್ಯಕ್ರಮ ನೀವುಗಳು ಮಾಡಿದರೆ ಒಂದೇ ಸಲ ನಮ್ಮ ದೇಶ ಸ್ವಚ್ಛ ಆಗ್ತದೆ ಅಂತ ನಾನು ಯಾವತ್ತಿಗೂ ಭಾವಿಸಲಿಲ್ಲ. ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಅಲ್ಲಿ ಸ್ವಚ್ಛತೆ ಆಗೋದಲ್ಲ, ನಮ್ಮ ಮನಸ್ಸಲ್ಲಿ ಸ್ವಚ್ಛತೆ ಆಗಬೇಕು. ಇವತ್ತು ನಾವುಗಳೇ
ಸುಮಾರು ನಮಗೆ ಇಷ್ಟವಾಗುವ ಚಾಕ್ಲೇಟು, ಲೇಸು, ಇದೆಲ್ಲ ನಾವೆಲ್ಲ ತಿನ್ನುವ ವಿಚಾರಗಳು. ನೀವು ಸುಮಾರು PUC ಮಕ್ಕಳಿದ್ದೀರಿ, ಸುಮಾರು ಡಿಗ್ರಿಯ ಸಂಬಂಧಪಟ್ಟ ಮಕ್ಕಳಿದ್ದೀರಿ. ನೀವುಗಳಿಗೆ ಹೇಳುವುದೇನು ಹೇಳಿದರೆ, ಯಾವುದೇ ನೋಡಿ, ಯಾವ್ದು ನಾವು ಇಷ್ಟಪಡ್ತೇವೆ ಅದೆಲ್ಲದೂ ಕೂಡ ನಾವು ಲಾಸ್ಟಿಗೆ ನಾವು ಬಿಸಾಡೋದು, ಅದೆಲ್ಲ ಹೋಗಿ ಎಲ್ಲೆಲ್ಲಿ ಅಳಿವೆಗಳಿಗೆ ಸೇರಿಕೊಂಡು ಸೀದಾ ಹೋಗಿ ಸಾಗರಕ್ಕೆ ಹೋಗಿ ಸೇರ್ತದೆ. ನಾವು ಎಷ್ಟೋ ಈ ವೇಸ್ಟ್ಗಳನ್ನು ಕಲೆಕ್ಟ್ ಮಾಡ್ತೇವೆ, ನೋಡುವಾಗ ಎಲ್ಲ ವೇಸ್ಟ್ಗಳು ಒಂದೇ, ತೀರ್ಥ ಕೂಡ ಒಂದೇ, ತೀರ್ಥದ ಬಾಟ್ಲಿ ಕೂಡ ಒಂದೇ ಆಗ್ತದೆ, ಆ ಗಂಗಸರದ ಬಾಟ್ಲಿ ಕೂಡ ಒಂದೇ ಕಾಣ್ತದೆ. ಯಾಕೆ ಹೇಳಿದ್ರೆ ಎಲ್ಲ ಬಂದು ಸೇರೋದು ಅಲ್ಲಿಗೆ. ನಾನಿದು ವಿಚಾರ ನಿಮಗೆ ಹೇಳಲೇಬೇಕಾಗ್ತದೆ. ನಾನು ಈ ಕಾರಣಕ್ಕೆ ನೀವೆಲ್ರಿಗೂ ಇವತ್ತು ಗೊತ್ತು, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಭಾರಿ ಅಚ್ಚುಕಟ್ಟಾಗಿ ಮಕ್ಕಳು ಇವತ್ತು ಒಳ್ಳೆ ರೀತಿಯಲ್ಲಿ ಇವತ್ತು ನಾವು ಆಚರಿಸಿದ್ದೇವೆ. ನೀವೆಲ್ಲರೂ ಟಯರ್ಡ್ ಇದ್ದೀರಂತ ನನಗೆ ಅರ್ಥ ಆಗ್ತದೆ. ಆ ಟಯರ್ಡ್ನ ಮಧ್ಯೆ ನೀವು ಇದನ್ನು, ಈ ವಿಚಾರಗಳನ್ನು ಕೃಷ್ಣಯ್ಯ ಸರ್ದು, ಸ್ವಾಮೀಜಿಯವರು, ನೀವು ಕೇವಲ ಅವರು ಮಠದ ಸ್ವಾಮೀಜಿ, ಜೈನರ ಸ್ವಾಮೀಜಿ, ನಾನು ಯಾವಾಗಲೂ ಅವ್ರಿಗೆ ಹೇಳೋದು ನನ್ನ ಸ್ವಾಮೀಜಿ ಅಂತ ಹೇಳಿದವರು. ಯಾಕೆ ಹೇಳಿದರೆ ಅವರಿಗೆ ವಿಶೇಷ ಮನಸ್ಸು, ಈ ಪರಿಸರದ ವಿಚಾರದಲ್ಲಿ ಸುಮಾರು ವಿಚಾರ ಅವರಿಗೆ ಇಂಟ್ರೆಸ್ಟ್ ಇದೆ. ನಾವು ಯಾವತ್ತಿಗೂ ಲೇಕ್ ಕಾನ್ಫರೆನ್ಸ್ ಮಾಡುವಾಗ ಸ್ವಾಮೀಜಿಗಳ ಪೂರ್ತಿ ಸಹಕಾರ ನಮಗೆ ಸಿಕ್ಕಿದೆ. ಯಾವತ್ತಿಗೂ ನನಗೆ ಖುಷಿ. ಯಾಕೆ ಹೇಳಿದರೆ ಅವರ ಜೊತೆ ಸುಮಾರು ಈ ಗಿಡಗಳನ್ನು ನಾವು ನಟ್ಟಿದ್ದೇವೆ. ಅದರ ಜೊತೆಗೆ ಈ ಕೆರೆಗಳನ್ನು ಇಲ್ಲಿ ಅವರ ತೋಟದಲ್ಲಿ ಆ ಕೆರೆಯನ್ನು ಬೆಳೆಸಿದ್ದೇವೆ. ಇದೆಲ್ಲ ಮಾಡಲಿಕ್ಕೆ ಒಂದು ಕಾರಣ ಸ್ವಾಮೀಜಿಯವರ ಮನಸ್ಸು. ಇವತ್ತು ಈ ಮನಸ್ಸು ನಮ್ಮ ಒಳಗಡೆ ಇರಬೇಕು. ಆ ಕಾರಣಕ್ಕೆ ಇವತ್ತು ಎಲ್ಲರೂ ವಿಚಾರವಂತರು ಬಂದಿದ್ದಾರೆ. ಪ್ರಮೋದ್ ಮಧ್ವರಾಜ್ ಅವರು, ಅವರಿಗೆ ನಂಗೆ ಗೊತ್ತುಂಟು ಅವರ ಒತ್ತಡ ಎಷ್ಟಿರ್ತದೆ ಅಂತ. ನಾನೀಗ ಒಂದು ಕಾರ್ಯಕ್ರಮಕ್ಕೆ ಓಡ್ತಿದ್ದೇನೆ, ಅವ್ರಿಗೆ ಇವತ್ತು ದಿನಕ್ಕೆ ನನ್ನ ಲೆಕ್ಕದಲ್ಲಿ ಒಂದು 15-20 ಕಾರ್ಯಕ್ರಮ ಆಗಿರ್ಬೋದು ಈಗಲೇ. ಆದರೂ ಕೂಡ ಇವತ್ತು ಸಂಖ್ಯೆ ಸಣ್ಣದಿರ್ಬೋದು, ಆದರೂ ಅವರ ಮನಸ್ಸೇನು ಹೇಳಿದ್ರೆ ಈ ಪರಿಸರದ ಬಗ್ಗೆ ನಂಗೆ ಗ್ಯಾರಂಟಿ ಉಂಟು. ಕೃಷ್ಣಯ್ಯ ಸರ್ನ ವಿಚಾರದ ಬಗ್ಗೆ, ಸ್ವಾಮೀಜಿಯವರ ಒಂದು ಕಲ್ಪನೆಯ ಬಗ್ಗೆ, ಇದೆಲ್ಲ ಒಂದು ಆಸಕ್ತಿ ಇದ್ದ ಕಾರಣ ಇವತ್ತು ನಾನು ಸುಮ್ಮನೆ ಅವರಿಗೆ ಒಂದು ಸರ್ವಶ್ರೇಷ್ಠ ಒಂದು ಆಡಳಿತಗಾರ ಹಾಗೂ ನಾಯಕ ಅಂತ ನಾನು ಸುಮ್ಮನೆ ಹೇಳೋದಿಲ್ಲ. ಅವರು ಯಾವುದೇ ವಿಚಾರ ತೆಕ್ಕೊಳ್ಳಿ, ಅವರ ಇಂಡಸ್ಟ್ರಿ ತೆಕ್ಕೊಳ್ಳಿ, ಇವತ್ತು ನಿಮಗೆ ಗೊತ್ತಿರಲಿ, ಆ ಒಂದು ಇಡೀ ಒಂದು ಫಿಶರೀಸ್ ಇಂಡಸ್ಟ್ರಿಯಲ್ಲಿ ಇವರು ಮಾಡಿದ ಕ್ರಾಂತಿ. ಹೋದ ಬಾರಿ ನಾವು ಇಡೀ ನಮ್ಮ ಒಂದು ಕಾಮರ್ಸ್ ಮಕ್ಕಳಿಗೆ, ಆ ಮಕ್ಕಳಿಗೆ ಅವರ ವಿಚಾರಗಳನ್ನು ಶೇರ್ ಮಾಡಿ ಅವರು ಸರ್ಪ್ರೈಸ್ ಆದರು, ಒಂದು ಯಾವ ಹಂತಕ್ಕೆ ಅವರು ಬೆಳೆಸಿದ್ದಾರೆ ಅಂತ. ನಾವು ಇವತ್ತು ಅವರ ರೋಲ್ಸ್ ರಾಯ್ಸ್ ಕಾರ್ ನೋಡುವಾಗ ಭಾರಿ ಖುಷಿ ಪಡ್ತೇವೆ. ನೀವು ಕೂಡ ಮತ್ತೆ ಕೆಳಗಡೆ ಹೋಗುವಾಗ ಅವರು ತರಲಿಲ್ಲ. ನಾವು ಕೆಲವು ಬಾರಿ ನಾವು ಹೇಳ್ತೇವೆ, ಸರ್ ರೋಲ್ಸ್ ರಾಯ್ಸ್ ಗಾಡಿ ತಗೊಂಡು ಬನ್ನಿ, ಮಕ್ಕಳಿಗೆ ಭಾರಿ ಖುಷಿ ಆಗ್ತದೆ. ಗ್ಯಾರಂಟಿ ಅದರಲ್ಲಿ ಬರ್ತಿದ್ರು. ಆ ಗಾಡಿ, ಆ ಮನೆ ಎಲ್ಲ ನೋಡುವಾಗ ನಾವು ಎನಿಸ್ತೇವೆ, ಅವೋ ಆ ಹಂತಕ್ಕೆ ಮುಟ್ಟಬೇಕಿದ್ರೆ ಇವರ ಎಷ್ಟು ಸ್ಯಾಕ್ರಿಫೈಸಸ್ ಇರ್ಬೋದು. ಆ ಕ್ರಾಂತಿಕಾರಿ ಮನಸ್ಸು ಇವತ್ತು ನಿಮಗೆ ಗೊತ್ತಿರಲಿ ಮಕ್ಕಳೇ, ಅವರು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗುವಾಗ ಇಡೀ ಒಂದು ಸ್ಪೋರ್ಟ್ಸಲ್ಲಿ ಒಂದು ಪಾಲಿಸಿ ತಗೊಂಡು ಬಂದರು. ಎಷ್ಟೋ ಬಾರಿ ಮಿನಿಸ್ಟರ್ನವರಿಗೆ ಅದರ ಗಮನ ಗೊತ್ತಿಲ್ಲದ್ರೆ, ಅದರ ವಿಚಾರದಲ್ಲಿ ಗೊತ್ತಿಲ್ಲದ್ರೆ ಅವರು ಆ ಸಾಧನೆ ಮಾಡಲಿಕ್ಕೆ ಸಾಧ್ಯವಿರುವುದಿಲ್ಲ. ಅವ್ರು ಏನು ಮಾಡಿದ್ರು ಹೇಳಿದರೆ, ಇನ್ಶೂರೆನ್ಸ್ ಸ್ಕೀಮ್ಗಳು, ಸುಮಾರಿಂಥ ಗ್ರೌಂಡ್ಗಳು, ಉಡುಪಿಯಲ್ಲಿರುವ ಗ್ರೌಂಡ್ ಇರಲಿ, ಸುಮಾರು ಗ್ರೌಂಡ್ಗಳನ್ನು, ಸುಮಾರು ಈ ಬೆನಿಫಿಟ್ಸ್, ಮತ್ತು ಅದರ ಜೊತೆಗೆ ಕೇವಲ ಒಬ್ಬ ಸ್ಪೋರ್ಟ್ಸ್ಮ್ಯಾನ್ಗೆ ಅವ್ರ ಸ್ಪೋರ್ಟ್ಸಲ್ಲಿ ಮಾತ್ರ ತೊಡಗದೆ ಅದರ ಮುಂದಕ್ಕೆ ಕೂಡ ಅವರೊಬ್ಬರು ಮುಂದೆ ಅವರಿಗೆ ಒಂದು ಹುದ್ದೆ ಬೇಕು, ಅದನ್ನು ಗಮನಿಸಿಕೊಂಡು ಸುಮಾರಿಂಥ ಗೌರ್ಮೆಂಟ್ ಹುದ್ದೆಗಳಲ್ಲಿ ನೇಮಕಾತಿ ಪಡಿಬೇಕಿದ್ರೆ ಇದಕ್ಕೆ ಮುಖ್ಯ ಕಾರಣಭೂತರು ನಮ್ಮ ಪ್ರಮೋದ್ ಮಧ್ವರಾಜ್ ಅವರು. 2% ರಿಸರ್ವೇಷನ್ ಫಾರ್ ಸ್ಪೋರ್ಟ್ಸ್ ಅನ್ನು ಕೂಡ ಅವರು ಗೌರ್ಮೆಂಟ್ ಹುದ್ದೆಗಳಲ್ಲಿ ತಗೊಂಡು ಬಂದದ್ದು. ಅದು ಮಾಮೂಲಿ ವಿಷಯ ಅಲ್ಲ ಮಕ್ಕಳೇ. ಈಗ ಸುಮಾರು ನಮ್ಮ ಆಲ್ವಾಸ್ನ ಮಕ್ಕಳು ಅದರ ಬೆನಿಫಿಟ್ ತಗೊಳ್ತಿದ್ದಾರೆ. ಇವತ್ತು ಆ ಬೆನಿಫಿಟ್ ಸಿಗಬೇಕಿದ್ರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಮೋದ್ ಮಧ್ವರಾಜ್ ಅವರು. ನನಗೆ ಎಲ್ರಿಗೂ ಇಲ್ಲಿ ಭಾರಿ ಅವರಿಗೆ ಅವರು ಎಲ್ಲರೂ ಕೂಡ ನನಗೆ ಭಾರಿ ಹತ್ತಿರದವರು. ನಮ್ಮನ್ನು ಎಲ್ಲ ಒಗ್ಗಟ್ಟು ಮಾಡಿದ ಯಾವುದು ಹೇಳಿದರೆ ಈ ದೇಶ ಮತ್ತು ಈ ಪರಿಸರ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಗಾಂಧೀಜಿಯವರ ಚರಕವನ್ನು ಇಲ್ಲಿ ತಗೊಂಡು ಬಂದಿದ್ದಾರೆ. ಖಾಲಿ ಅದನ್ನು ಪ್ರದರ್ಶನ ನೋಡಲಿಕ್ಕೆ ಮಾತ್ರ ಅಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ, ಆ ಟೈಮಲ್ಲಿ ಅದರ ಹಿಂದೆ ಕ್ರಾಂತಿ ಇತ್ತು ಮಕ್ಕಳೇ. ಅದರ ಹಿಂದೆ ಒಂದು ಕ್ರಾಂತಿ ಇತ್ತು. ವೆಸ್ಟರ್ನ್ ಬಟ್ಟೆಗಳೆಲ್ಲ ಬರ್ತಿತ್ತು. ಆ ಟೈಮಲ್ಲಿ
ಅವರು ಆ ಇಂಡಿಯನ್ ನಾಲೆಜ್ ಸಿಸ್ಟಮನ್ನು ಜನರಿಗೆ ಮುಟ್ಟಿಸುವ ಹಾಗೆ, ಒಂದು ಕಾಮನ್ ಮ್ಯಾನ್ಗೆ ಮುಟ್ಟಿಸುವ ಹಾಗೆ ಆ ಚರಕವನ್ನು ಜನರಿಗೆ, ಸುಮಾರು ಜನರಿಗೆ, ಇವತ್ತು ನಿಮಗೆ ಗೊತ್ತಿಲ್ಲ, ನಮ್ಮ ಬಾವುಟದಲ್ಲಿ ಮೊದಲಿದ್ದದ್ದು ಆ ಚರಕ, ಮತ್ತೆ ಅದು ಕನ್ವರ್ಟ್ ಟು ಅಶೋಕ ಚಕ್ರ. ಸೊ ಇವತ್ತು ಅದಕ್ಕೆ ಭಾರಿ ವೇಟೇಜ್ ಇದೆ. ಇವತ್ತೊಂದು ಒಳ್ಳೆ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಅರ್ಥ ಮಾಡಿಕೊಂಡು ಇವತ್ತು ದಯವಿಟ್ಟು ನಾನು ಯಾವುದು ಈಗೂ ಅಲ್ಲ, ನನ್ನ ಬಿಡು ಮಾಡಬೇಕು ನೀವುಗಳು. ಇವತ್ತು ಭಾರಿ ಪ್ರೀತಿ ಇಟ್ಟು ನಾವೆಲ್ಲರೂ ಬಂದಿದ್ದೇವೆ, ನೀವುಗಳು ಕೂಡ ಅದೇ ಪ್ರೀತಿ ಎಲ್ರಿಗೂ ಕೊಡಬೇಕು. ನಂಗೆ ಗೊತ್ತು ನೀವು ಟಯರ್ಡ್ ಆಗಿದ್ದೀರಿ, ಬಟ್ ಆ ಟಯರ್ಡ್ನೆಸ್ ಯಾವತ್ತಿಗೂ ಆಲ್ವಾಸ್ ಮಕ್ಕಳಲ್ಲಿ ಕಾಣಬಾರ್ದು, ಕಾಣೋದಿಲ್ಲಲ್ಲ. ಸೊ see through that you are a part of this program, complete part of this program. Listen to all these people, they are all people with immense knowledge. Krishna sir, though he'll talk lot, ಅವ್ರಿಗೆ ಬಿಟ್ಟರೆ ಈಗ 1-2 ಗಂಟೆ ಮಾತಾಡ್ತಾರೆ ಅವರು, ಆದರೂ ಕೂಡ ಆ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ. ಅವರು ಸುಮ್ಮನೆ ಅವರಿಗೆ ಇಂಟ್ರೆಸ್ಟ್ ಉಂಟದ ಮಾತಾಡೋದಲ್ಲ, ಅವ್ರಿಗೆ ಏನು ಹೇಳಿದರೆ ಈ ಒಂದು ನಾಲೆಜ್ ಸಿಸ್ಟಮ್ ಪಾಸ್ ಆನ್ ಆಗಬೇಕಂತ. ಆ ಕಾರಣಕ್ಕೆ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ. ಲೆಕ್ಕ ಹಾಕಿ ಮಕ್ಕಳೇ, ಇಡೀ ಈ ಕಾರ್ಯಕ್ರಮ ಮಾಡಬೇಕಿದ್ರೆ ಅವರೊಂದು 20,000 ಖರ್ಚು ಮಾಡಿದ್ದಾರೆ. ಕೆಲವರಿಗೆ 20,000 ದೊಡ್ಡ ವಿಷಯ ಇಲ್ಲ, 100% ಅವರಿಗೆ ಒಂದು ದೊಡ್ಡ ವಿಚಾರ. ಅವರು ದೊಡ್ಡ ಏನು ಅವರಿಗೆ ಇನ್ಕಮ್ ಏನಿಲ್ಲ. ಇವತ್ತು ನಾನು ಸರ್ಗೆ ಕೂಡ ಕೇಳಿದೆ, ಗಣೇಶ್ ಸರ್ಗೆ ಕೇಳಿದೆ, ನಮಗೆ ಗೊತ್ತುಂಟು ಕೆಲವು ವಿಷಯದಲ್ಲಿ ಅವ್ರ ಗ್ಯಾಪ್ ಇದೆ, ಬಟ್ ನಾವೆಲ್ಲರೂ ಅವ್ರ ಜೊತೆ ಯಾಕಿದ್ದೇವೆ ಹೇಳಿದರೆ ಆ ಮನಸ್ಥಿತಿ, ಆ ಪರಿಸರದ ಬಗ್ಗೆ ಕಾಳಜಿ. ಅದಕ್ಕೆ ನಾನು ಹೇಳ್ತಿದ್ದೇನೆ, ಇಂಥವರನ್ನು ನಾವು ಅರ್ಥ ಮಾಡಿಕೊಂಡು, ಇಂಥವ್ರು ಏನು ನಾಲೆಜ್ ಸಿಸ್ಟಮ್ ಇವತ್ತು ಸುಮಾರು ವಿಚಾರ ನಿಮಗೆ ಕೊಡ್ತಾರೆ. ಆ ತಾಲವೃಕ್ಷದ ಬಗ್ಗೆ ಹೇಳ್ತಾರೆ. ತಾಲವೃಕ್ಷ ನೀವು ನೋಡ್ಲಿಕ್ಕೆ ಹೋದರೆ ಒಂದು ಸಮಯದಲ್ಲಿ ಸುಮಾರು ತಾಲವೃಕ್ಷ ಇತ್ತು. ಯಾಕೆ ಹೇಳಿದರೆ ನಮಗೆ ಬರೀಲಿಕ್ಕೆ ಅದನ್ನೇ ನಾವು ಯೂಸ್ ಮಾಡ್ತಿದ್ದದ್ದು. ಮತ್ತೆ ಚೇಂಜ್ ಆಯಿತು, ಪೇಪರ್ ಬಂತು, ಅದರ ನಂತರ ಅದರ ಬಳಕೆ ಕಮ್ಮಿ ಆದ ಕಾರಣ ಆ ಗಿಡಗಳು ಕೂಡ ಕಮ್ಮಿ ಆಯಿತು. ಹಾಗೆಯೇ ಎಲ್ಲ ಗಿಡಗಳು, ಇಂಡಿಜಿನಸ್ ಗಿಡ ಏನಂತ ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಗಿಡ ಹೇಳಿದರೆ ಎಲ್ಲ ಗಿಡ ಒಂದೇ ಅಲ್ಲ. ನಿಮ್ಮ ಅಕೇಶಿಯಾ ಮತ್ತು ಇದನ್ನು ಮಾಂಜಮನ್ನು ಇದಕ್ಕೆ ಕಂಪೇರ್ ಮಾಡಬೇಡಿ, ಅದರ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಇವತ್ತೊಂದು ಅಕೇಶಿಯಾ ಮಾಂಜಮ್ ಗಿಡಗಳು ಮೇ ಬಿ ಫಾರ್ ವುಡ್ ಕಟಿಂಗ್ ಒಳ್ಳೆಯದು, ಫರ್ನಿಚರ್ ಮೇಕಿಂಗ್ ಒಳ್ಳೆಯದು, ಬಟ್ ಅಲ್ಟಿಮೇಟ್ಲಿ ಎಷ್ಟು ಹಾನಿಕಾರಕ, ಒಂದು ನೆಲಕ್ಕೆ ಎಷ್ಟು ಹಾನಿಕಾರಕ ಅಂತ ಅರ್ಥ ಮಾಡಿಕೊಂಡು ನೀವುಗಳು ಇದರಲ್ಲಿ ಪೂರ್ಣ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಕ್ಕಳೇ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ವಿವೇಕ್ ಕಾಳುವರು ಹೋಗುವ ಮೊದಲು ಒಂದು ಚಿಕ್ಕ ಕಾರ್ಯಕ್ರಮ. ಗಾಂಧೀಜಿಯವರು ಬಳಸಿದಂಥ ಒಂದು ಚರಕವನ್ನು ನಮ್ಮ ಕೃಷ್ಣಯ್ಯ ಅವರು ಸಂಗ್ರಹಿಸಿದ್ದಾರೆ. ಆ ಚರಕದ ನೂಲು ನೇಯುವ ಮೂಲಕ ಶ್ರೀ ಪ್ರಮೋದ್ ಮಧ್ವರಾಜ್ ಅವರು ಈ ಕಾರ್ಯಕ್ರಮವನ್ನು ಅದಕ್ಕೆ ಹಾರಾರ್ಪಣೆ ಮಾಡುವ ಮೂಲಕ ಆ ಚರಕಕ್ಕೆ ಗೌರವವನ್ನು ಸಲ್ಲಿಸಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ವಂದೇ. ಶ್ರೀ ವಿವೇಕ್ ಆಳ್ವಾ ಅವರಿಗೆ ಒಂದು ಗಿಡವನ್ನು ಶ್ರೀ ಕೃಷ್ಣಯ್ಯ ಅವರು ನೀಡುವ ಮೂಲಕ ಗೌರವವನ್ನು ಸಮರ್ಪಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಒಂದು ದೀಕ್ಷಾ ಪತ್ರವನ್ನು ಕೂಡ ಅವರು ಸಮರ್ಪಿಸಲಿದ್ದಾರೆ. ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ ಪ್ರಮೋದ್ ಮಧ್ವರಾಜ್ ಅವರಿಗೆ ದೀಕ್ಷಾ ಪತ್ರವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣಗೊಳಿಸಿದ್ದಾರೆ ಪರಮಪೂಜ್ಯ ಸ್ವಾಮೀಜಿಯವರು. ಶ್ರೀ ವಿವೇಕ್ ಆಳ್ವಾ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಕೂಡ ಅವರ ಸಹಕಾರವನ್ನು ನಾವು ಬಯಸುತ್ತಾ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ತಮ್ಗೆ ಗೊತ್ತಿದೆ, ವೇದಿಕೆಯಲ್ಲಿ ದೊಡ್ಡ ಗಣ್ಯರಿದ್ದಾರೆ. ಸ್ವಾಮೀಜಿಯವರನ್ನು ಕಳೆದ 1.5 ದಶಕಗಳಿಂದ ನಾನು ಬಹಳ ಹತ್ತಿರದಲ್ಲಿ ಕಂಡವ. ಪರಿಸರದ ಬಗ್ಗೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಅಪಾರವಾದಂಥ ಕಾಳಜಿ ಇರುವವರು. ನಿಜವಾಗಿ ಒಬ್ಬ ದೈವಿಕ ಪುರುಷನಲ್ಲಿ ಇರಬೇಕಾದಂಥ ವಿನಯ, ಸಜ್ಜನಿಕೆ ಇವೆಲ್ಲವನ್ನು ನಾನು ಅವರಲ್ಲಿ ಗುರುತಿಸಿಕೊಂಡಿದ್ದೇನೆ. ನಾನು ಬಹುಶಃ ಅತ್ಯಂತ ಪ್ರೀತಿಸುವ, ಅತ್ಯಂತ ಗೌರವಿಸುವಂಥ ಸ್ವಾಮೀಜಿಯವರು ವೇದಿಕೆಯಲ್ಲಿ ಇವತ್ತು ಇರುವುದು ನನಗೆ ಸಂತೋಷವನ್ನು ತಂದಿದೆ.
ಶ್ರೀ ಪ್ರಮೋದ್ ಮಧ್ವರಾಜ್ ಅವರ ಬಗ್ಗೆ ನಾನು ಎರಡು ಮಾತುಗಳನ್ನು ಆಡಬೇಕಿಲ್ಲಿ. ಯಾಕೆಂತ ಹೇಳಿದ್ರೆ ಅವರು ಕ್ರೀಡಾ ಮಂತ್ರಿಗಳಾಗಿರುವಾಗ, ಯುವಜನ ಸೇವಾ ಕ್ರೀಡಾ ಇಲಾಖೆಯಲ್ಲಿ ಸಚಿವರಾಗಿರುವಂಥ ಸಂದರ್ಭದಲ್ಲಿ ನಾನು ಕೂಡ ಸರ್ಕಾರದ ಜಂಟಿ ಕಾರ್ಯದರ್ಶಿಯಾಗಿ ಅವರ ಕೈ ಕೆಳಗೆ ಕೆಲಸವನ್ನು ಮಾಡಿದ್ದೀನಿ. ಅವರ ಕ್ರಿಯಾಶೀಲತೆಯನ್ನು ಗುರುತಿಸಿದ್ದೀನಿ. ನಿಮ್ಮ ಗಮನಕ್ಕೆ ನಾನು ತರಬೇಕು. ಬಹುಶಃ ಕರ್ನಾಟಕ ಸರ್ಕಾರದಲ್ಲಿ ಕ್ರೀಡಾ ನೀತಿಯನ್ನು ಮೊದಲ ಬಾರಿಗೆ ಜಾರಿಗೆ ತಂದವರು ಯಾರು ಅಂತ ಹೇಳಿದರೆ ಶ್ರೀ ಪ್ರಮೋದ್ ಮಧ್ವರಾಜ್ ಅವರು. ಅದರೊಂದಿಗೆ ರಾಷ್ಟ್ರೀಯ ಸೇವಾ ಯೋಜನೆಯನ್ನು, ನಿಮಗೆ ಗೊತ್ತಿದೆ, NSS ಅನ್ನು ಹೈಸ್ಕೂಲ್ಗೆ ಇವತ್ತು ಕೂಡ ಅದು ಮುಂದುವರಿಯುತ್ತಾ ಇದೆ. ಹೈಸ್ಕೂಲಿಗೆ ಜಾರಿಗೆ ತರುವಂಥ ಐತಿಹಾಸಿಕ ಕ್ರಮವನ್ನು ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ತಂದವರು ಪ್ರಮೋದ್ ಮಧ್ವರಾಜ್ ಅವರು. ಅದನ್ನು ನಾನು ಗುರುತಿಸಲೇಬೇಕಾಗತ್ತೆ. ಉಡುಪಿಯ ಶಾಸಕರಾಗಿ ಅತ್ಯಂತ ಜನೋಪಯೋಗಿ ಕೆಲಸವನ್ನು ಮಾಡಿದವರು ಪ್ರಮೋದ್ ಮಧ್ವರಾಜ್ ಅವರು. ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು ನಮಗೆ ಸಂತೋಷವನ್ನು ತಂದಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಪಾವನ ಸಾನ್ನಿಧ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ಉದ್ಘಾಟನಾ ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಜೈ बोलो ಭಾರತ್ ಮಾತಾ ಕಿ ವಂದೇ. ಎಲ್ಲ ಗಣ್ಯ ಅತಿಥಿಗಳಿಗೆ, ವಿಶೇಷವಾಗಿ ಪ್ರಮೋದ್ ಮಧ್ವರಾಜರಿಗೆ, ಅದೇ ರೀತಿಯಾಗಿ ಶ್ರೀಯುತ ಕೃಷ್ಣಯ್ಯರಿಗೆ ಮತ್ತು ನಿರಂಜನ್ ಹಾಗೂ ಗಣನಾಥ ಎಕ್ಕಾರು ಹಾಗೂ ನಮ್ಮ ವೈದ್ಯರು ಬಂದಿದ್ದಾರೆ. ಆಯುರ್ವೇದ ಪ್ರಶಾಂತ್ ಕಾಮತ್, ಇಲ್ಲಿ ಪಂಡಿತ ಗಂಗಾಧರ ಕರಿಯ ಪಂಡಿತರು, ಹಿಂದಿನ ಪ್ರಶಸ್ತಿ ವಿಜೇತರವರು, ಬೇಬಿ ಅಕ್ಕನವರು ಹಾಗೂ ಎಲ್ಲ ವಿದ್ಯಾರ್ಥಿನಿಯರೇ, ನಮ್ಮ ಇವತ್ತು ಭಾಳ ಸಂತೋಷದ ವಿಚಾರ. ಇವತ್ತು ಏನು ಪರಿಸರದ ಸಂರಕ್ಷಣೆಗಾಗಿ ಇಡೀ ಜಗತ್ತು ಇವತ್ತು ಪರಿಸರದ ಮಾಲಿನ್ಯದಿಂದಾಗಿರ್ಬೋದು ಅಥವಾ ನಮ್ಮ ಪಂಚಭೂತಗಳು ಮಲಿನಗೊಳ್ತವೆ ಅನ್ನುವ ಎಚ್ಚರಿಕೆ ಜಾಗತಿಕ ಧರ್ಮ ಸಂಸತ್, ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್, ಇದರಲ್ಲಿ ಏನು ವಿವೇಕಾನಂದರು ಭಾಗವಹಿಸಿದ್ರು, ಅದೇ ಒಂದು ಧರ್ಮ ಸಂಸತ್ತಿನ ಮೂಲಕ ಸುಮಾರು 6 ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ ಒಂದು ನಮಗೆ ಸಂತೃಪ್ತಿ ಇದೆ. ಆ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿಯೂ ಎಲ್ಲ ವಿದ್ವಾಂಸರು ಸರ್ವಧರ್ಮ ಸಮನ್ವಯದ ಬಗ್ಗೆ ಅಂತೂ ಮಾತಾಡೋದು ನಾವು ನೋಡಿಯೇ ನೋಡ್ತೇವೆ. ಅದಕ್ಕಿಂತಲೂ ಹೆಚ್ಚು ನಾವು ಒತ್ತು ಕೊಡಬೇಕಾದಂಥ ವಿಚಾರ ಇವತ್ತು ಪರಿಸರದ ಬಗ್ಗೆ, ಭೂಮಿಯನ್ನು ನಾವು ಹೇಗೆ ಬಳಸ್ತಾ ಇದ್ದೇವೆ, ವಾಯು ಮಾಲಿನ್ಯವನ್ನು ಹೇಗೆ ನಾವು ಮಾಡ್ತಾ ಇದ್ದೇವೆ, ಆಕಾಶ ಹೇಗೆ ಮಲಿನಗೊಳ್ತಾ ಇದೆ, ಮತ್ತು ಜಲ ಮತ್ತು ಅಗ್ನಿ ಇದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ತಾ ಇದ್ದೇವೆ ಅನ್ನುವ ಬಗ್ಗೆ ವಿಸ್ತೃತವಾದ ಚರ್ಚೆ ಮತ್ತು ಅದರ ಬಗೆಗಿನ ಕಾಳಜಿ ಯುರೋಪ್ ದೇಶಗಳಲ್ಲಿ ಮತ್ತು ಅಮೆರಿಕ ದೇಶಗಳಲ್ಲಿ ನಡೀತಾ ಇದೆ. ನಮ್ಮ ಭಾರತದಲ್ಲೂ ನಿರಂತರವಾಗಿ ಹಿಂದಿನ ಋಷಿಮುನಿಗಳ ಕಾಲದಿಂದಲೇ ಅದರ ಬಗ್ಗೆ ಎಚ್ಚರಿಕೆ ಮತ್ತು ಅಗತ್ಯ ನಡೀತಾ ಇರುವುದರಿಂದ ನಾವು ಹವನಗಳನ್ನು ಮಾಡ್ತಾ ಇದ್ವಿ, ಬೆಟ್ಟಗಳನ್ನು ಪೂಜಿಸ್ತಾ ಇದ್ವಿ, ಗುಡ್ಡಗಳನ್ನು ಪೂಜಿಸ್ತಾ ಇದ್ವಿ, ನದಿಗಳನ್ನು ಪೂಜಿಸ್ತಾ ಇದ್ವಿ, ವೃಕ್ಷಗಳನ್ನು ಪೂಜಿಸ್ತಾ ಇದ್ವಿ, ಹುತ್ತಗಳನ್ನು ಪೂಜಿಸ್ತಾ ಇದ್ವಿ. ಯಾರು ನಮ್ಮನ್ನು ಅಪಹಾಸ್ಯ ಮಾಡ್ತಾಯಿದ್ರು, ಸರ್ಪಗಳನ್ನು ಪೂಜಿಸ್ತಾರೆ ಮತ್ತು ಬೇರೆ ಬೇರೆ ರೀತಿಯ ಮಣ್ಣು ಇತ್ಯಾದಿಗಳನ್ನು ಪೂಜಿಸ್ತಾರೆ ಅಂತ ಹೇಳುವವರೇ ಇವತ್ತು ಬಹಳ ಎಚ್ಚರಿಕೆಯಿಂದ ಕಾಳಜಿಯಿಂದ ಪೂಜಿಸುವಂಥ ಕಾಲಘಟ್ಟ ಬಂದಿದೆ. ಹಾಗಾಗಿ ನಮ್ಮವರು ಯಾರೂ ಮರುಳರಲ್ಲ, ತುಂಬ ಬುದ್ಧಿವಂತರು, ವಿವೇಕಿಗಳು. ಹಾಗಾಗಿ ಈ ಪರಿಸರ ಹೇಗಿರಬೇಕು ಅನ್ನೋದಕ್ಕೆ ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸುವ ಮತ್ತು ಮನಸ್ಸನ್ನು ಮುದಗೊಳಿಸುವಂಥ ವಿಚಾರಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರು ಹಿಂದಿನವರು. ಅದು ಒಂದು ಆಧ್ಯಾತ್ಮ ಮತ್ತು ನಮ್ಮ ಪರಿಸರ. ಈ ಆಧ್ಯಾತ್ಮ ಮತ್ತು ಪರಿಸರ ಪಂಚಭೂತದ ಸಂಬಂಧ ಇರುವಂಥ ಪಂಚೇಂದ್ರಿಯ ಶರೀರವುಳ್ಳಂಥ ಮನುಷ್ಯನಿಗೆ ಬಹಳ ತೀರಾ ಅಗತ್ಯ. ನಮ್ಮ ಈ 5 ತತ್ವಗಳು ನಮ್ಮ ಜೀವನದಲ್ಲೇ ಇದೆ, ನಮ್ಮ ಜೀವದಲ್ಲೇ ಇದೆ, ಈ ದೇಹದಲ್ಲಿ ಇದೆ. ಅದು ಸ್ಪರ್ಶ ಅಂತ ಹೇಳಿದರೆ ಇದು ಪೃಥ್ವಿ ಅಂತ ಹೇಳ್ತಾರೆ, ರಸನ ಅಂದರೆ ನಾಲಿಗೆ,
ವಾಯು ಅಂದರೆ ಘ್ರಾಣೇಂದ್ರಿಯ, ಇದು ಎ ಸಿಯ ವಿಂಡೋ ಇದ್ದ ಹಾಗೆ. ಇದು ಶಿಥಿಲೀಕರಣ ಮಾಡಬೇಕಾದ್ರೆ ನಾಲಿಗೆಯನ್ನು ಸ್ವಲ್ಪ ಸಪೂರ ಮಾಡಿದರೆ ಆಯಿತು. ಅದನ್ನು ಗಾಳಿ ತಗೊಂಡಾಗ ನಿಮಗೆ ಅನುಭವಕ್ಕೆ ಬರ್ತದೆ, ಶೀತದ ಅನುಭವ, ಅದಕ್ಕೆ ಶಿಥಿಲೀಕರಣ ಅಂತ ಹೇಳ್ತಾರೆ. ಆನಂತರ ಅಗ್ನಿ ಅಂದರೆ ಕಣ್ಣು, ಇನ್ನು ಶಬ್ದ ಅದಕ್ಕೆ ಕಿವಿ. ಹೀಗೆ ಏನು ಪ್ರಪಂಚದಲ್ಲಿ 5 ತತ್ವಗಳಿವೆಯೋ 5 ತತ್ವ ಮನುಷ್ಯನ ಮುಖದಲ್ಲಿದೆ. ಅದಕ್ಕೆ ಬಾಟನಿಯ ವಿದ್ಯಾರ್ಥಿ ಆಗಬೇಕಾಗಿಲ್ಲ ಅಥವಾ ನಾವು ಅನಟೋಮಿಯ ವಿದ್ಯಾರ್ಥಿ ಆಗಬೇಕಾದ ಅಗತ್ಯ ಇಲ್ಲ. ನಮ್ಮ ಬಾಲ್ಯದಲ್ಲೇ ಇದನ್ನೆಲ್ಲ ತಿಳಿ ಹೇಳುವಂಥ ಕೆಲಸ ಮಾಡ್ತಾಯಿದ್ರು. ಇವತ್ತು 79ನೇ ಸ್ವಾತಂತ್ರ್ಯೋತ್ಸವದಂದು ನಾವು ಹೆಚ್ಚು ಮಾತಾಡುವುದಿಲ್ಲ. ನಾವು ನಮ್ಮ ಯುವ ಉತ್ಸಾಹಿ ತರುಣರಾದಂಥ ಪ್ರಮೋದ್ ಮಧ್ವರಾಜರ ಮಾತುಗಳನ್ನು ಕೇಳಬೇಕು ನೀವು, ಮತ್ತು ನಾವು ಕೇಳಬೇಕು. ತುಂಬ ವರ್ಷದಿಂದ ಅವರನ್ನು ಬಲ್ಲೆವು. ಅವರ ತಾಯಿ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾಗಿ ಅವರ ಅಪ್ಪಾಜಿಯವರು ಭಾಳ ದೊಡ್ಡ ಕೆಲಸವನ್ನು ಮಾಡಿದವರು, ಭಾಳ ಸಾಹಸಿಗಳು. ನಮ್ಮ ಹಿಂದಿನಿಂದಲೂ ಕೂಡ ಅವರ ಸಮುದಾಯದವರು ನಮ್ಮ ರಾಜರ ಕಾಲದಲ್ಲಿ ಕೂಡ ರಕ್ಷಣೆಗೆ ನಿಂತು ಪೋರ್ಚುಗೀಸರನ್ನು ಕೆಚ್ಚೆದೆಯಿಂದ ವೀರಾವೇಶದಿಂದ ಹೋರಾಡಿದ ಸಂದರ್ಭದಲ್ಲಿ ನಮ್ಮ ಉಳ್ಳಾಲದ ರಾಣಿಗೆ ಅಬ್ಬಕ್ಕನಿಗೆ ದೊಡ್ಡ ಸೋಲ್ಜರ್ಸ್ ಪಡೆ ಯಾವುದಂತ ಹೇಳಿದರೆ ಒಂದು ಮಾಪಿಳ್ಳೆಗಳು, ಮತ್ತೊಂದು ಮೊಗವೀರರು, ಹಿಂದೂ ಸಮುದಾಯ. ಹಾಗಾಗಿ ಉಳ್ಳಾಲದ ರಾಣಿ ಅಬ್ಬಕ್ಕನ ಆ ಒಂದು ಶಕ್ತಿ ಏನಿತ್ತು ಅದು ಪ್ರಮೋದ್ ಮಧ್ವರಾಜ್ ಇವತ್ತು ಉಡುಪಿ ಜಿಲ್ಲೆಯ ಮೂಲಕ ನಮಗೆ NSSನನ್ನು SLCಗೆ ಅಥವಾ ಹೈಸ್ಕೂಲಿಗೆ ತರುವ ಮೂಲಕ ಮತ್ತು 2% ಸ್ಪೋರ್ಟ್ಸಿಗೆ ಮೀಸಲಾತಿಯನ್ನು ನೀಡುವುದರ ಮೂಲಕ ಸಾಕಾರಗೊಳಿಸಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ. ಇನ್ನೊಮ್ಮೆ ಅವರು ಸಚಿವರಾಗಲಿ, ಇನ್ನೊಮ್ಮೆ ನಮ್ಮ ಆಶೋತ್ತರಗಳನ್ನು ಈಡೇರಿಸುವಂಥ ಭರವಸೆಯ ಉತ್ತಮ ರಾಜಕಾರಣಿ ಆಗಲಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ವಿದ್ಯಾರ್ಥಿಗಳಾದ ನಾವು ಇವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕಾದ ಅಗತ್ಯ ಇಲ್ಲ. ನಮ್ಮ ಅಜ್ಜಂದಿರಿಗೆ, ಅಜ್ಜ ಅಜ್ಜಿಯರು ಮತ್ತು ನಮ್ಮ ತಂದೆಯವರ ಕಾಲದಲ್ಲಿ 1947ಕ್ಕೆ ಹುಟ್ಟಿದವರು ಯಾರು ಈಗ ಸದ್ಯಕ್ಕೆ ಭಾಳ ಹಿರಿಯರಾಗಿದ್ದಾರೆ. ಆದರೆ ನಾವೆಲ್ಲ ಸ್ವಾತಂತ್ರ್ಯದ ಉತ್ಸವದ ಸಂದರ್ಭದಲ್ಲಿ ಅದನ್ನೆಲ್ಲ ಅರಿತವರು. ಆವಾಗ 25ನೇ ವರ್ಷ 30 ವರ್ಷ ಈ ಥರ ಆಚರಣೆ ಮಾಡ್ತಾಯಿದ್ವಿ. ಈಗ 78ನೇ 79ನೇ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಉತ್ಸವ ಅಂದರೆ ಇಷ್ಟೇ, ನಾವೇ ಬೆಳೆದ ವಸ್ತುಗಳಿಗೆ, ನಾವೇ ಬೆಳೆದಂಥ ಎಲ್ಲ ರೀತಿಯ ಪದಾರ್ಥಗಳಿಗೆ, ಬಟ್ಟೆ, ದಿನಸಿ ಮತ್ತು ಎಲ್ಲ ರೀತಿಯ ಸಾಂಬಾರ ಪದಾರ್ಥಗಳು, ನಮ್ಮ ಸ್ಥಳ, ಇದಕ್ಕೆಲ್ಲ ಪರ್ಮಿಷನ್ ನಾವು ವಿದೇಶದಿಂದ ಕೇಳಬೇಕಾದಂಥ ಪ್ರಸಂಗ ಒದಗಿ ಬಂದಿತ್ತು. ಆದರೆ ಯಾವಾಗ ನಮ್ಮ ದೇಶದ ವೀರ ಯೋಧರು ಮತ್ತು ಇಲ್ಲಿಯ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಬಲಿದಾನದ ಮೂಲಕ, ತಮ್ಮ ಕಳಕಳಿಯ ಮೂಲಕ, ತಮ್ಮ ಪ್ರಭಾವದ ಮೂಲಕ, ಲಾಲ್ ಪಾಲ್ ಪಾಲ್ ಅಂತ ಹೇಳುವವರು ಮತ್ತು ಅನೇಕ ಆ ಕಾಲದ 1757ರ ಒಂದು ದಂಗೆ, ಆನಂತರ ಪ್ಲಾಸಿ ಕದನ, ಆನಂತರ ಸಿಪಾಯಿ ದಂಗೆ 1857ರದ್ದು ಪ್ರಥಮ ಸ್ವಾತಂತ್ರ್ಯ ಸಮರ ಅಂತ ಹೇಳ್ತಾರೆ. ಆನಂತರ ನಡೆದಂಥ ಎಲ್ಲ ಸಂದರ್ಭಗಳಲ್ಲೂ ಮುಖ್ಯವಾಗಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಬೇಡಿ, ನಮ್ಮ ದೇಶದ ಅಸ್ತಿತ್ವ ನಮಗೆ ಕೊಡಿ ಅಂತ ಹೇಳಿ ಕೇಳುವಂಥ ಪ್ರಸಂಗ ಬ್ರಿಟಿಷರಲ್ಲಿ ಬಂದಿತ್ತು. ಅದು ಸಾಕಾರಗೊಂಡಿತು. ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಿದೆ, ಆದರೆ ಸ್ವಚ್ಛಂದತೆ ಹೆಚ್ಚಾಗಿದೆ. ಹಾಗಾಗಿ ನಾವು ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ಮಾಡಬೇಕಾದ್ರೆ ನಮ್ಮ ಮನೆ, ನಮ್ಮ ಪರಿಸರ, ಇದರ ಸುತ್ತಮುತ್ತ ನಾವು ಯಾವ ರೀತಿಯ ವರ್ತನೆಗಳನ್ನು ಅನುಸರಿಸ್ತಾ ಇದ್ದೇವೆ. ನಾವು ಉಪಯೋಗಿಸುವಂಥ ಹೆಚ್ಚಿನ ವಸ್ತುಗಳಲ್ಲಿ ಇವತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಅದರಿಂದ ಪರಿಸರ ಮಾಲಿನ್ಯ ಆಗ್ತಾಯಿದೆ. ಅದರಿಂದ ದನ ಅದನ್ನು ಸ್ವೀಕರಿಸಿ ದನದ ಹೊಟ್ಟೆ ಕೂಡ ಹಾಳಾಗಿ ಹೋಗ್ತದೆ. ಅದರಲ್ಲಿ ಸಿಗುವಂಥ ಹಾಲು, ಇತರ ಪದಾರ್ಥಗಳು ಕೂಡ ವಿಷಮಯವಾಗುವಂಥ ವಾತಾವರಣ ಉಂಟಾಗಿದೆ. ಅದಕ್ಕಾಗಿ ನಮ್ಮ ಬೆಟ್ಟಗುಡ್ಡಗಳು, ನಮ್ಮ ಇಲ್ಲಿಯ ಸಸ್ಯ ಸಂಕುಲ, ಇಲ್ಲಿಯ ಆಯುರ್ವೇದ ಶಾಸ್ತ್ರ ಹೇಳುವಂಥ ಅದೆಷ್ಟೋ ಅಪರೂಪದ ಸಸ್ಯ, ಇದನ್ನೆಲ್ಲ ಉಳಿಸಿ ಬೆಳೆಸುವ ಕೆಲಸ ಇವತ್ತು ಆಗಬೇಕಾಗಿದೆ. ನಾವು ಇವತ್ತು ಸೆಟ್ ಬ್ಯಾಕ್ ಇತ್ಯಾದಿ ಬಿಡುವುದಿಲ್ಲ. ಇವತ್ತು ಚರಂಡಿಯನ್ನು ಸ್ವಚ್ಛಗೊಳಿಸುವಾಗ ಅದರಲ್ಲೇ ಹೊಯ್ಗೆ ಹಾಕ್ತೇವೆ, ಮಣ್ಣು ಹಾಕ್ತೇವೆ. ಯಾವುದೇ ರೀತಿಯ ಯಾವುದೋ ಪುರಸಭೆ ಅಥವಾ ನಗರಸಭೆ ನೋಟಿಸ್ ಕೊಡಬೇಕು ನಮಗೆ, ಆ ರೀತಿಯ ಭಾವನೆ ಇವತ್ತು ಉಂಟಾಗಿದೆ. ಆದರೆ ನಾವು ಸಿಂಗಾಪುರಕ್ಕೆ ಹೋದರೆ, ಅಮೆರಿಕಕ್ಕೆ ಹೋದರೆ ಅಲ್ಲೆಲ್ಲ ಅವರವರೇ ಭಾಳ ನೋಟಿಸ್ ಕೊಟ್ಟರೆ ಭಾಳ ಎಚ್ಚರಿಕೆಯಿಂದ ಇರ್ತಾರೆ. ಅಲ್ಲಿ ಯಾರು ಇನ್ಫ್ಲುಯೆನ್ಸ್ ಇಲ್ಲ. ಅಲ್ಲಿ ಸ್ವಾಮಿಗಳು ಒಂದೇ, ಸಾಮಾನ್ಯರು ಒಂದೇ. ಆ ರೀತಿಯ ಏಕರೂಪಿ
ನಾಗರಿಕ ಸಂಹಿತೆ ಇಲ್ಲೂ ಕೂಡ ಜಾರಿ ಆಗಬೇಕು. ಯಾವುದರಲ್ಲಿ ಅಂದರೆ ನಮ್ಮ ನಾಗರಿಕ ಸಭ್ಯತೆಯಲ್ಲಿ, ನಮ್ಮ ದೇಶ ಮತ್ತು ಪರಿಸರದ ವಿಚಾರದಲ್ಲಿ ಆ ಸಭ್ಯತೆ ಖಂಡಿತ ಆಗಬೇಕು. ಹಾಗೆ ಆದಾಗ ಆ ಸೀರಿಯಸ್ನೆಸ್ ಬಂದಾಗ ನಮಗೆ ನಮ್ಮ ಪರಿಸರದ ಬಗ್ಗೆ ಕಾಳಜಿ ಆಗ್ತದೆ. ನಾವು ಆಮ್ಲಜನಕವನ್ನು ಸರಿಯಾದ ಕ್ರಮದಲ್ಲಿ ತೆಗೆದುಕೊಳ್ಬೇಕಾದ್ರೆ ಇನ್ನು ಮುಂದಿನ ವರ್ಷಗಳಲ್ಲಿ ಅದಕ್ಕೂ ಹಣ ಕೊಡಬೇಕಾದಂಥ ಪರಿಸ್ಥಿತಿ ಬರ್ತದೆ. 1 ಗಂಟೆ ಆಳ್ವಾಸ್ ಪರಿಸರಕ್ಕೆ ಕೂತ್ರೆ 100 ರೂಪಾಯಿ ಕೊಡಬೇಕು ಅಂತ. ಯಾಕೆ ಅಲ್ಲಿ ಬೆಟ್ಟ ಗುಡ್ಡ ಗ್ರೀನರ್ಸ್ ಎಲ್ಲ ಇದೆ, ಅಲ್ಲಿ 1 ಗಂಟೆ ಕೂತ್ರೆ ನೀವು 100 ರೂಪಾಯಿ ಕೊಟ್ಟರೆ ಸಂಡೇಯಲ್ಲಿ ಬೆಳಿಗ್ಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಮೂಡುಬಿದ್ರೆ ಅವರೆಲ್ಲ ಕೋಣಾಜೆ ಬೆಟ್ಟದ ಗುಡ್ಡದಲ್ಲಿ ಇರಬೇಕು. ಆಮೇಲೆ ಅವ್ರನ್ನ ಗಾಡಿಯಲ್ಲಿ ಕರ್ಕೊಂಡು ಬರೋದು, ಪುನಃ ಬೇರೆಯವ್ರನ್ನ ಕರ್ಕೊಂಡು, ಆ ಪರಿಸ್ಥಿತಿ ಬರಬಾರ್ದು ಅಂತ. ಅದಕ್ಕಾಗಿ ಇವತ್ತು ಕೃಷ್ಣಯ್ಯರವರು ಭಾಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗಣನಾಥ ಎಕ್ಕಾರು ಅವರು ಒಳ್ಳೆಯ ಮಾತುಗಾರ, ಪ್ರಬುದ್ಧವಾದಂಥ ಒಳ್ಳೆಯ ವಾಗ್ವೈಖರಿಯನ್ನು ಕೇಳಬೇಕಾದ್ರೆ ಯಾವಾಗಲೂ ಫಿಟ್ ಅಂತ, ಅವರಿಗೆ ಇಲ್ಲಿ ಹೆಲ್ತ್ ಅಂತ ಆಗೋದಿಲ್ಲ, ಆ ರೀತಿಯ ಧ್ವನಿ ಅವರಲ್ಲಿ. ನಾವು ಅವರು ಯಾವಾಗಲೂ ಆರೋಗ್ಯದವಾಗಿ ಇರಬೇಕು ಅಂತ ಹೇಳಿದೆ ಪ್ರಾರ್ಥನೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಈ ತಾಳೆ ವೃಕ್ಷ, ಇದರಲ್ಲಿ ನಮ್ಮ ಎಲ್ಲ ರೀತಿಯ ಸಾಹಿತ್ಯ, ಧರ್ಮ, ಸಿದ್ಧಾಂತ, ದರ್ಶನ, ಕತೆ, ಕವನ, ಕಾವ್ಯ, ವಿಡಂಬನೆ ಎಲ್ಲವನ್ನು ಕೂಡ ಹಿಂದೆ ಪುಸ್ತಕದಲ್ಲಿ ಅಥವಾ ಈಗಿರುವಂಥ ಐಪಾಡ್ಗಳು ಇರಲಿಲ್ಲ. ಆಗ ಇದ್ದದ್ದು ಈ ತಾಡವೋಲೆ. ಆ ತಾಡವೋಲೆಯಲ್ಲಿ ಬರೆದ ಗ್ರಂಥಗಳಿವೆಯಲ್ಲ, 1000 ವರ್ಷ ಆದರೂ ಹಾಳಾಗಲಿಲ್ಲ. ಇವತ್ತು ನಮ್ಮ ಮಠದಲ್ಲಿ ಸುಮಾರು 4500 ತಾಡವೋಲೆ ಗ್ರಂಥಗಳಿವೆ. ಆ ತಾಡವೋಲೆ ವೃಕ್ಷದ ನೋಂಪಿಯ ಹಾಗೆ ಮಾಡಿ, ಒಂದು ವ್ರತದ ಹಾಗೆ ಮಾಡಿ, ಎಲ್ಲರಿಗೆ ಆ ಬೀಜಗಳನ್ನು ಕೊಟ್ಟು ಅದನ್ನು ಕಾಪಿಡುವಂಥ ಕೆಲಸವನ್ನು ಏನು ಒಂದು ಮಾತೆಯವರು ಮಾಡಿದರು, ಅದನ್ನು ಇವತ್ತು ಉಳಿಸಿ ಬೆಳೆಸುವ ಕೆಲಸ ಕೃಷ್ಣಯ್ಯರು ಮಾಡ್ತಾ ಇದ್ದಾರೆ. ಒಂದು ಸಂಚಿ ಮಾಡಿದ್ದಾರೆ. ಈ ಕನ್ನಡಿ ಬಟ್ಟಿ ಅಂತ ಹೇಳ್ತಾ ಇದ್ದೇವೆ ನಾವು, ಕುರ್ಕಿಲ್ ಅಂತ ತುಳುವಿನಲ್ಲಿ. ಆ ಕುರ್ಕಿಲೆಲ್ಲ ಈಗ ನೋಡುವುದಕ್ಕೆ ಸಿಗುವುದಿಲ್ಲ, ಆ ಶಬ್ದಗಳು ಪ್ರಯೋಗವೂ ಇಲ್ಲ ಈಗ. ಅದನ್ನು ಮಾಡಿದ್ದಾರೆ ಅವರು. ಅದು ಮಾದಿರದ ಬೂರು ಅಂತ ಹೇಳ್ತಾರೆ. ಆ ಮಾದಿರಿನ ಬೂರಿನಲ್ಲಿ ಬಿಳಲಿನಲ್ಲಿ ಅದು ಮಾಡುವಂಥದ್ದು ಕುರ್ಕಿಲು. ಆಮೇಲೆ ಅದರಲ್ಲಿ ಎಲ್ಲ ತರಗೆಲೆಗಳನ್ನು ತುಂಬಿಸ್ತಾ ಇದ್ರು ಹಿಂದೆ. ಈಗ ಅದಕ್ಕೆ 1000 ರೂಪಾಯಿ ಇರ್ಬೋದು. ಆಮೇಲೆ ಆ ಬಿಳಲುಗಳೇ ಸಿಗುವುದಿಲ್ಲ. ಆ ಬಿಳಲಿನಲ್ಲಿ ದೂರದ ಒಂದು ಇದೆ, ಆ ಮಾದಿರದ ಬೇರಂತ, ಅದನ್ನು ಕಡಿದ್ರೆ ಕುಡಿಲಿಕ್ಕೆ ನೀರು ಸಿಗ್ತದೆ. ನಾವೆಲ್ಲ ಬಾಟ್ಲಿಯನ್ನು ಹೋಗಬೇಕಾದ ಅಗತ್ಯವೇ ಇಲ್ಲ. ಒಂದು ತುಂಡು ಮಾಡಿದರೆ ಕತ್ತಿಯಲ್ಲಿ ಬೇಕಾದಷ್ಟು ನೀರು. ಮತ್ತೊಂದು ಸಸ್ಯ ಇದೆ, ಅದನ್ನು ನೀವು ಹಲ್ಲಿನಲ್ಲಿ ಇಟ್ಟರೆ ಲವಂಗದ ಹಾಗೆ ಹಲ್ಲು ನೋವು ಹೋಗ್ತದೆ. ಮತ್ತೊಂದು ಎಲೆ ಇದೆ, ಅದನ್ನು ನೀವು ಲಾಡು ಎಷ್ಟೇ ತಿನ್ನಿ, ಸಕ್ಕರೆ ತಿನ್ನಿ, ಅದನ್ನು ಒಳಗೆ ತಿಂದರೆ ಸಾಕು, ನಿಮಗೆ ಎಷ್ಟು ಸಿಹಿ ಆಗೋದಿಲ್ಲ. ಅದು ಹಿಟ್ಟನ್ನು ತಿಂದ ಅನುಭವ ಆಗ್ತದೆ. ಅಷ್ಟು ಸ್ವೀಟನ್ನು ಅದು ಕಡಿಮೆಗೊಳಿಸ್ತಕ್ಕಂಥ ಒಂದು ಅರ್ಹತೆ ನಮ್ಮ ಸಸ್ಯದಲ್ಲಿದೆ. ನಿಮಗೆ ನಾಲಿಗೆ ಒಳ್ಳೆ ಮಾತಾಡಬೇಕು, ಮಾತುಗಾರರಾಗಬೇಕಾದ್ರೆ ಒಂದು ಬಜೆ ಮತ್ತು ಪಿನಾರಿ ಅಂತ ಇದೆ, ಅದನ್ನು ನೀವು ತೀಡಿ ನಾಲಿಗೆಗೆ ಹಚ್ಚಿದರೆ ಸಾಕು, ನಿರರ್ಗಳವಾಗಿ ಮಾತಾಡ್ಬೋದು. ಮತ್ತು ನಿಮಗೆ ಕಫ ಆದರೆ, ಹೆಚ್ಚು ಮಾತಾಡಬೇಕಾದ್ರೆ ಒಂದು ಕರಿಮೆಣಸಿದೆ, ಅದರ ಕಷಾಯ ಮಾಡಿದರೆ ಸಾಕು. ಹೀಗೆ ನಮ್ಮ ಪರಿಸರದಲ್ಲಿ ಎಷ್ಟು ರೀತಿಯ ಸ್ಪೈಸ್ ಅಥವಾ ಸಾಂಬಾರು ಪದಾರ್ಥಗಳಿವೆ, ಎಷ್ಟು ಸಸ್ಯಜನ್ಯ ಪದಾರ್ಥಗಳಿವೆ. ಲೋಕದಲ್ಲಿ ಎಷ್ಟು ರೋಗ ಇದೆಯೋ ಅಷ್ಟೇ ಔಷಧಿಯುಕ್ತವಾದಂಥ ಸಸ್ಯಗಳಿವೆ. ಅದರ ಜಾಗೃತಿ ಕೊಡುವಂಥ ಕೆಲಸವನ್ನು ಇವತ್ತು ಒಪ್ಪಿಕೋ ಪಚ್ಚೆವನಸಿರಿ ಭಾರತ ಜೈವಿಕ ಪರಿಸರ ಅಧ್ಯಯನ ಮಹಾ ಒಕ್ಕೂಟ ಇದರ ಮೂಲಕ ಇವತ್ತು ಕೃಷ್ಣಯ್ಯರವರು ಮಾಡ್ತಾ ಇದ್ದಾರೆ. ಅದಕ್ಕೆ ನೀರೆರೆದು ಪೋಷಿಸುವಂಥ ಕೆಲಸವನ್ನಷ್ಟೇ ನಾವು ಇಲ್ಲಿ ದೌಳತ್ರಯ ಜೈನಕಾಶಿ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೇವೆ. ಭಾಳ ಆಸಕ್ತಿದಾಯಕವಾದಂಥ ವಿಚಾರ ಇದೆ. ಜಗತ್ತಿನ ಒಂದೊಂದು ಸಸ್ಯ, ಒಂದೊಂದು ಹೂವು, ಒಂದೊಂದು ಗಿಡ ಇಲ್ಲಿಯ ಪರಿಸರದಲ್ಲಿ ಸೂಕ್ಷ್ಮವಾಗಿ ಬದುಕನ್ನು ಕಟ್ಟಿಕೊಂಡು, ಜೇಡನ ಬಲೆಯಿಂದ ಹಿಡಿದು, ಅದರದ್ದು ಬಲೆ ಕೂಡ ನೋಡುವುದಕ್ಕೆ ತುಂಬ ಅಂದ ಇರ್ತದೆ. ಹಾಗಂತೇಳಿ ನೀವು ಬಲೆ ಬಿಡಲಿಕ್ಕೆ ಬಿಡಬೇಡಿ. ಅಂದರೆ ಈ ಮನೆಯ ನಮ್ಮಲ್ಲಿ ಒಂದು ಇದಿತ್ತು ಪದ್ಯ, ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನದಲ್ಲಿ ವಿಷ ತುಂಬಿ ಮನೆಯಲ್ಲಿ ರಜ ತುಂಬಿ ಅಂತೇಳಿ. ಹಾಗಾಗಬಾರ್ದು ನಮ್ಮ ಪರಿಸ್ಥಿತಿ. ಹಾಗಾಗಿ ಆದರೆ ಪರಿಸರವನ್ನು ಸೂಕ್ಷ್ಮವಾಗಿ ಗಮನಿಸುವ ಕಣ್ಣು ನಮ್ಮದಾಗಲಿ, ಮನಸ್ಸು ನಮ್ಮದಾಗಲಿ. ನಾವು ತೇಜಸ್ವಿಯವರ ಕಾದಂಬರಿಗಳನ್ನು ನೀವು ಓದಬೇಕು, ನಮ್ಮ ಋಷಿಮುನಿಗಳು ಬರೆದಂಥ ಪುರಾಣವನ್ನು ಓದಬೇಕು. ನೀವು ಇದಂ ಮಿತ್ತಮ್ ಅಂತ ಮಾಡಬೇಡಿ. ನಾಸ್ತಿಕರ ಮಾತುಗಳನ್ನು ಕೇಳಿ, ಆಸ್ತಿಕರ ಮಾತುಗಳನ್ನು ಕೇಳಿ, ಧರ್ಮದ ವಿಚಾರಗಳನ್ನು ಕೇಳಿ. ಪೊಲೀಸ್ ಇಲಾಖೆ, ಆಸ್ಪತ್ರೆ, ವೈದ್ಯರು, ರಾಜಕಾರಣಿಗಳು ಯಾರು ಕೂಡ ವಿರೋಧಿಗಳಲ್ಲ. ಇವರೆಲ್ಲ ಮನುಷ್ಯರು. ಆ ಮನುಷ್ಯರಲ್ಲಿ ಅವರವರ ರೀತಿಯ ಒಂದು ಶ್ರೇಷ್ಠತೆ ಇದೆ. ಆ ಶ್ರೇಷ್ಠತೆಯ ಗುಣವನ್ನಷ್ಟೇ ಗ್ರಹಿಸಲಿಕ್ಕೆ ನಾವು ಬಂದವರು.
ಹಾಗಾಗಿ ನಾವು ಈ ಪ್ರಪಂಚದಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಗ್ರಹಿಸೋಣ ಅನ್ನುವ ಮಾತುಗಳನ್ನು ಹೇಳುತ್ತಾ ಇವತ್ತು ಬಹಳ ಉತ್ಸಾಹದಿಂದ ಆಳ್ವಾಸಿನ ಪಕ್ಷಿ ಕ್ಲಬ್ಬಿನ ವಿದ್ಯಾರ್ಥಿನಿಯರು ಬಂದಿದ್ದಾರೆ, NCCಯ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಸ್ವಾತಂತ್ರ್ಯ ಅಂದರೆ ನಿಮಗೆ ಫ್ರೀಡಮ್ ಸಿಕ್ಕಿದ ಹಾಗೆ, ನಿಮ್ಮ ಮನೆಗೆ ನೀವು ಬಂದ ಹಾಗೆ, ನಿಮ್ಮ ಮನೆಯಲ್ಲಿ ನಿಮ್ಮ ಹೆತ್ತವರು ತಂದೆ ತಾಯಿಯೊಟ್ಟಿಗೆ ನಿಮಗೆ ಎಷ್ಟು ಆನಂದ ಅಥವಾ ಒಂದು ನಮಗೆ ಅವರ ರಕ್ಷಣೆ ಇದೆ ಅನ್ನೋ ಒಂದು ಭರವಸೆ ಭಾವನೆ ಇರುತ್ತೋ ಅದೇ ರೀತಿಯಾಗಿ ನಮಗೆ ಸ್ವಾತಂತ್ರ್ಯ ಅನ್ನೋದು ಈ ದೇಶಕ್ಕೆ ನಮಗೆ ದಕ್ಕಿರುವಂಥ ಒಂದು ಮುಕ್ತತೆ. ಆ ಮುಕ್ತತೆಯನ್ನು ನಾವು ಮುಗ್ಧತೆಯ ಮೂಲಕ ಪಡೆಯೋಣ. ಅಹಂಕಾರ ಇಲ್ಲದೆ ನಿರಹಂಕಾರವಾಗಿ ಸ್ವಧರ್ಮ ನಿಷ್ಠೆಯನ್ನು ಬೆಳೆಸುತ್ತಾ ಪರಧರ್ಮ ಸಹಿಷ್ಣುತೆಯನ್ನು ಬೆಳೆಸುವುದು ಬಹಳ ಅಗತ್ಯ. ಅದು ಇಲ್ಲದೇ ಇದ್ದವನು ಮನುಷ್ಯನೇ ಅಲ್ಲ, ಆ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ನಾವು ಮುಗ್ಧತೆಯಾಗಿ ಈ ಜಗತ್ತಿನ ವಿಸ್ಮಯಗಳನ್ನು, ತೇಜಸ್ವಿಯವರು ಬರೆದ ಕಾದಂಬರಿಗಳನ್ನು ನೀವು ಓದಬೇಕು, ಕುವೆಂಪುರು ಬರೆದದ್ದನ್ನು ಓದಬೇಕು, ಕಾರಂತರು ಬರೆದ ವಿಚಾರಗಳನ್ನು ಓದಬೇಕು. ವಿಜ್ಞಾನದ ಕೌತುಕ ಮತ್ತು ವಿಸ್ಮಯಗಳನ್ನು ನೀವು ಅರಿಯದಿದ್ದರೆ ನೀವು ಖಂಡಿತ ನೀವು ವಿದ್ಯಾರ್ಥಿಗಳೇ ಅಲ್ಲ. ಹಾಗಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ಕೇವಲ ವಾಟ್ಸಪ್, ಯೂಟ್ಯೂಬ್ ಇದರಲ್ಲೇ ನಾವು ಮಗ್ನರಾದರೆ ನಮ್ಮ ಎನರ್ಜಿ ಎಲ್ಲ ಮೊಬೈಲ್ ಒಟ್ಟಿಗೆ ಹೋಗ್ತದೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಪರಿಸರ ಪ್ರೇಮಿ, ಪರಿಸರ ಸ್ನೇಹಿ ಆಹಾರಗಳನ್ನು ಗ್ರಹಿಸುತ್ತಾ ಅದರೊಟ್ಟಿಗೆ ನಮ್ಮ ಜೀವನವನ್ನು ಬೆಳೆಸೋಣ. ಪ್ಲ್ಯಾಸ್ಟಿಕ್ಕನ್ನು ಮುಕ್ತತೆಯ ಜೀವನ ಕ್ರಮವನ್ನು ರೂಢಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಪೂರ್ತಿ ಪ್ಲ್ಯಾಸ್ಟಿಕ್ಕನ್ನು ವಿರೋಧಿಸಲಿಕ್ಕೆ ಸಾಧ್ಯವೇ ಇಲ್ಲ, ಆದರೆ ಅದನ್ನು ಮ್ಯಾಕ್ಸಿಮಮ್ ಕಡಿಮೆ ಮಾಡಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಈ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಇವತ್ತೊಂದು ದೀಕ್ಷಾಬದ್ಧರಾಗಿ ನಾವೆಲ್ಲರೂ ಕೂಡ 71ನೆಯ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಈ ಪರಿಸರದ ಅಳಿವಿನ ಅಂಚಿನಲ್ಲಿರುವ ಈ ತಾಳೆ ವೃಕ್ಷವನ್ನು ಉಳಿಸಿ ಬೆಳೆಸುವ, ನೀರೆರೆದು ಪೋಷಿಸುವ ಒಂದು ಕಾರ್ಯಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ ಅನ್ನುವ ಒಂದು ದೀಕ್ಷೆಯನ್ನು ತೆಗೆದುಕೊಳ್ಳುವ ಇವತ್ತು ಶುಭ ದಿನ. ಈ ಶುಭ ದಿನಕ್ಕೆ ನಮಗೆ ಉತ್ಸಾಹಿ ತರುಣರಾದಂಥ ಮಧ್ವರಾಜರವರು, ಪ್ರಮೋದ್ ಮಧ್ವರಾಜರವರು ದೊರಕಿರೋದು ತುಂಬ ಸಂತೋಷ. ಅವರ ಹಿರಿಯರು, ಅವರ ಸಾರವರ ಪುತ್ರರು, ಅವರು ಕೂಡ ನಮಗೆ ಪರಿಚಯ. ನಾವು ಬಾಲ್ಯದಲ್ಲೇ ಉಡುಪಿಯಲ್ಲಿ ಖುಷಿ ಹರದಾಸ್ ಭಟ್ರ ಒಂದು ವಿಶೇಷವಾದ ಪ್ರೀತಿಯಿಂದ ಬೆಳೆದವರು. ಅದೇ ರೀತಿಯಾಗಿ ಹೇರಂಜೆ ಕೃಷ್ಣ ಭಟ್ರು ಎಲ್ಲ ನಮ್ಮನ್ನು ಬೆಳೆಸಿದರು. ಉಡುಪಿಯ ಪರಿಸರ ನಮ್ಮನ್ನು ಬೆಳೆಸಿದೆ. ಅದಕ್ಕೆ ಇರಬೇಕು ಮೂಡುಬಿದ್ರಿ ಮಠಕ್ಕೂ ಕೃಷ್ಣಯ್ಯರಿಗೂ ಏನೋ ಅವಿನಾಭಾವ ಸಂಬಂಧ. ಇವರು ಮತ್ತೆ ಮತ್ತೆ ನಮ್ಮಲ್ಲೇ ಬರ್ತಾ ಇದ್ದಾರೆ. ಅವರು ತುಂಬ ಅನುಭವ ಇದೆ, ಹರಳುಗಟ್ಟಿದ ಮನಸ್ಸಿದೆ. ಇವರನ್ನೆಲ್ಲ ಸೇರಿಸಿಕೊಂಡು ಇಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ನಿಜವಾಗಿ ಕೃಷ್ಣಯ್ಯ, ನೀವು ನಮ್ಮ ಬಂಧು. ಜಾತಿಯಲ್ಲಿ ಮತದಲ್ಲಿ ನಮಗೆ ಒಂದೇ ಆಗಬೇಕಾಗಿಲ್ಲ. ಇವತ್ತು ಪ್ರಮೋದ್ ಮಧ್ವರಾಜ್ ಕೂಡ ನಮಗೆ ಬಂಧು ಆಗಿದ್ದಾರೆ, ಗಣನಾಥ್ ಎಕ್ಕಾರು ಕೂಡ ನಮಗೆ ಬಂಧು ಆಗಿದ್ದಾರೆ. ನೀವೆಲ್ಲರೂ ಬಂಧು. ಹಾಗಾಗಿ ನಾವೆಲ್ಲ ಒಂದು ಕುಟುಂಬ ಸದಸ್ಯರ ಹಾಗೆ ನಮ್ಮ ಪರಿಸರದ ಬಗ್ಗೆ ಚರ್ಚಿಸುವಂಥ ಇವತ್ತು ಸ್ವಾತಂತ್ರ್ಯೋತ್ಸವದ ಒಂದು ವಿಶೇಷ ದಿನ. ಅದಕ್ಕಾಗಿ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭಿಮಾನದ ಶುಭಾಶಯಗಳನ್ನು ಹೇಳ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಸನ್ಮಾನ್ಯ ಪ್ರಮೋದ್ ಮಧ್ವರಾಜ್ ಅವರು ಮಾತಾಡ್ತಾರೆ. ಅದಕ್ಕೆ ಮೊದಲು ಚಿಕ್ಕ ಒಂದು ಕಾರ್ಯ. ಇಲ್ಲಿ ಬಂದಂಥ ನಾವೆಲ್ಲ 10 ಗಿಡಗಳನ್ನಾದರೂ ಬೆಳೆಸ್ತೇವೆ. ಒಂದೇ ವರ್ಷದಲ್ಲಿ ಅಂತ ಅಲ್ಲ, ನಮ್ಮ ಜೀವನದಲ್ಲಿ. ಅದಕ್ಕೆ ಮುಖ್ಯವಾಗಿ ಯುವಕರು ಒಂದು ಚಿಕ್ಕ ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕು. ತಾವು ಎದ್ದು ನಿಲ್ಲಬೇಕು, ಬಲಗೈಯನ್ನು ಮುಂದೆ ಮಾಡಬೇಕು, ನಾನು ಹೇಳಿದ್ದನ್ನು ರಿಪೀಟ್ ಮಾಡಬೇಕು. ದಯವಿಟ್ಟು ಎಲ್ಲ ನಮ್ಮ ವಿದ್ಯಾರ್ಥಿಗಳು ಎದ್ದು ನಿಂತು ಬಲಗೈಯನ್ನು ಮುಂದೆ ಮಾಡಿ. ಹಿರಿಯರು ಬೇಕಾಗಿಲ್ಲ, ಹಿರಿಯರು ತೊಂದರೆ ಇಲ್ಲ. ಈ ನಾಡಿನ ಪ್ರಜೆಗಳಾದ ನಾವು ಮುಂಗಾರು ಹಿಂಗಾರು ಆರಂಭದಲ್ಲಿ ಪ್ರತಿ ವರ್ಷ ಕನಿಷ್ಠ 10 ಗಿಡ ಮರಗಳನ್ನಾದರೂ ಬೆಳೆಸಿ ಪೋಷಿಸುತ್ತೇವೆ. ಒಪ್ಪಿಕೋ ಪಚ್ಚೆ ವನಸಿ ಅಭಿಯಾನ, ಹಸಿರು ಪರಿಸರ, ಪರಸ್ಪರ ಕಾಳಜಿ ನಮ್ಮದು. ಈ ಮೂಲಕ ಮರಗಿಡಗಳ ರಕ್ಷಣೆಗೆ, ದತ್ತು ಸ್ವೀಕಾರಕ್ಕೂ ನಾವು
ಬದ್ಧರಾಗಿದ್ದೇವೆ. ಧನ್ಯವಾದಗಳು. ಪ್ರಮೋದ್ ಮಧ್ವರಾಜ್ ಅವರು ಈಗಾಗಲೇ ಇಲ್ಲಿಗೆ ಆಗಮಿಸಿರುವುದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅವರಿಗೆ ಹಲವಾರು ಕಾರ್ಯಕ್ರಮಗಳು ಇನ್ನೂ ಇದೆ. ಈಗಾಗಲೇ ನಾನು ಹೇಳಿದ್ದೀನಿ, ಯುವಜನ ಸೇವಾ ಇಲಾಖೆಯಲ್ಲಿ ಒಂದು ಕ್ರಾಂತಿಯನ್ನೇ ಅವರು ಸಚಿವರಾಗಿರುವಾಗ ಸೃಷ್ಟಿಸಿದವರು. ಅವರು ಯುವಕರನ್ನು ಉದ್ದೇಶಿಸಿ ಮಾತನಾಡಬೇಕು ಎಂಬುದಾಗಿ ಅವರಲ್ಲಿ ಅಭಿಮಾನಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪರಮಪೂಜ್ಯ ಸ್ವಾಮೀಜಿಯವರ ಪಾದಕಮಲವನ್ನು ವಂದಿಸಿ, ಹಿರಿಯರಾದಂಥ ಕೃಷ್ಣಯ್ಯನವರೇ, ಗಣನಾಥ್ ಎಕ್ಕಾರ್ರವರೇ, ನಿರಂಜನ್ರವರೇ, ಇಲ್ಲಿ ಸೇರಿರ್ತಕ್ಕಂಥ ಆಳ್ವಾಸಿನ ಎಲ್ಲ ವಿದ್ಯಾರ್ಥಿನಿಯರೇ, ಅರಣ್ಯ ಇಲಾಖೆಯವರಿದ್ದಾರೆಲ್ಲೋ ಗೊತ್ತಿಲ್ಲ, ಎಲ್ಲ ಹಿರಿಯರೇ, NCCಯ ಎಲ್ಲ ಪದಾಧಿಕಾರಿಗಳೇ, ಬಂಧುಗಳೇ, ಇವತ್ತೊಂದು ನಮ್ಮ ಜೀವನಕ್ಕೆ ಬೇಕಾಗುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇವೆ. ನಾವು ಕಾಲೇಜಿನಲ್ಲಿ ಪುಸ್ತಕದಿಂದ ಕಲಿಯುವಂಥದ್ದು 5 ವರ್ಷದಲ್ಲಿ ಮರೆತು ಹೋಗುತ್ತೆ. ಅದೇ ವರ್ಷದಲ್ಲಿ ಮರೆತು ಹೋಗೋದಿದ್ರೆ ಭಾಳ ದೊಡ್ಡ ಪುಣ್ಯ. ಇವತ್ತು ಎಕ್ಕಾರ್ರವರು ಪ್ರೊಫೆಸರ್ ಆಗಿದ್ರಲ್ಲ, ಅದು ಅವರ ಹೆಂಡತಿ ಕೂಡ ಪ್ರೊಫೆಸರು. ಇವತ್ತು ಸದ್ಯಕ್ಕೆ ಪಾಠ ಪುಸ್ತಕದಲ್ಲಿ ಏನು ಉಂಟಂತ ನೆನಪಿರೋದು ಪ್ರೊಫೆಸರ್ಗಳಿಗೆ ಬಿಟ್ಟರೆ ಮಕ್ಕಳಿಗಿಲ್ಲ. ನಾನು SSLCಯಲ್ಲಿ ಏನು ಕಲ್ತಿದ್ದೇನೆ, ನನಗೀಗ SSLC ಕ್ವಶನ್ ಪೇಪರ್ ತಂದು ನನಗೆ ಆನ್ಸರ್ ಮಾಡಲಿಕ್ಕೆ ಹೇಳಿದರೆ 5 ಮಾರ್ಕು ಸಿಗಲ್ಲ. ನಿಮಗೂ ಕೂಡ 7ನೇ ಕ್ಲಾಸಿನ ಕ್ವಶನ್ ಪೇಪರ್ ತಗೊಂಡು ನಿಮ್ಮ ಮುಂದೆ ಇಟ್ಟರೆ ನಿಮಗೂ 5 ಮಾರ್ಕ್ ಸಿಗೋದಿಲ್ಲ. 7ನೇ ಕ್ಲಾಸ್ ಇದ್ದೆ, ಹೌದಲ್ಲ? ವಿ ಟೆಂಡ್ ಟು ಫರ್ಗೆಟ್. ನಾವು ಕಾಲೇಜ್ ವಿದ್ಯಾರ್ಥಿಗಳಿದ್ದಾಗ ನೆನಪು ಹೋಗುವಂಥದ್ದನ್ನೇ ಕಲಿತೀವಿ ಬಿಟ್ಟರೆ ನೆನಪಿರಬೇಕಾದದ್ದನ್ನು ಕಲಿಯೋದಿಲ್ಲ. ಆ ನೆನಪಿರಬೇಕಾದಂಥ ವಿಚಾರಗಳು ಯಾವುದು ಅಂತ ಕೇಳಿದ್ರೆ, ಇಂತಹ ಕಾರ್ಯಕ್ರಮದಲ್ಲಿ ಪರಿಸರವನ್ನು ಹೇಗೆ ಬೆಳೆಸಬೇಕು, ಧರ್ಮೋ ರಕ್ಷತಿ ರಕ್ಷಿತಾಹ ಎಂಬತಕ್ಕಂಥ ಹೇಗೆ ಮಾತಿದೆಯೋ ಅದೇ ರೀತಿಯಲ್ಲಿ ಪರಿಸರವನ್ನು ಕೂಡ ನಾವು ರಕ್ಷಣೆ ಮಾಡಿದರೆ ಮಾತ್ರ ಪರಿಸರ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ನಮ್ಮಲ್ಲಿ ಇರಬೇಕಾಗ್ತದೆ. ನಾನು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಅಮ್ಮುಂಜೆ ಅಂತ ಒಂದು ಗ್ರಾಮ ಇದೆ. ನಾನು 85 ಸಸ್ಯಗಳನ್ನು ನೆಟ್ಟೆ. ಆ 85 ಸಸ್ಯಗಳು ಎಲ್ಲವೂ ಕೂಡ ಫಾರೆಸ್ಟ್ ಗಿಡಗಳು. ಒಂದರಲ್ಲೂ ಕೂಡ ಹೂವು ಸಿಗೋದಿಲ್ಲ, ಹಣ್ಣು ಸಿಗೋದಿಲ್ಲ, ಅಂದರೆ ಕಮರ್ಷಿಯಲ್ ಆಗಿ ಇಂಟ್ರೆಸ್ಟ್ ಇಲ್ಲ. ಆ ಹೂವು ಹಣ್ಣುಗಳು ಸಿಗದಿರೋದ್ರಿಂದ ಅದು ಎವರ್ಗ್ರೀನ್ ಆಗಿರ್ತದೆ. ಆ್ಯಂಡ್ ಆಲ್ 85 ಸ್ಪೀಸೀಸ್ ದಟ್ ಹ್ಯಾವ್ ಪ್ಲಾಂಟೆಡ್ ಆರ್ ಆಫ್ ಡಿಫ್ರೆಂಟ್ ವೆರೈಟೀಸ್. ಒಂದರಾಗಿ ಇನ್ನೊಂದನ್ನು ನಾನು ನನ್ನ ಮನೆಯ ಆಸ್ಪಾಸ್ನಲ್ಲಿ ಬೆಳೆಸಲಿಲ್ಲ. ಇವತ್ತು ಅದು ಭಾಳ ಹೆಮ್ಮರವಾಗಿ ಬೆಳೆದದ್ದನ್ನು ನೋಡುವಾಗ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಎಕ್ಕಾರವರು ಹೇಳಿದರು, ಜೀವನದಲ್ಲಿ 10 ಮರ ನೆಡ್ರಿ ಅಂತ. ನಿಮ್ಮ ಓತ್ನಲ್ಲಿದೆ ವರ್ಷಕ್ಕೆ 10 ಮರ ನೆಡಬೇಕು ಅಂತ. ಸ್ವಲ್ಪ ಸದ್ಯಕ್ಕೆ ಜೀವನದಲ್ಲಿ 10 ಮರ ಆದರೂ ನೆಟ್ಟರೆ ಸಾಕು, ನಾನು 85 ಮರ ನೆಟ್ಟಿದ್ದೇನೆ, ನಾನು ಕರ್ತವ್ಯ ಮಾಡಿದ್ದೇನೆ ಅಂತಕ್ಕಂಥ ತೃಪ್ತಿ ನನಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊನ್ನೆ ಎಲ್ಲೋ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಒಂದು ಯಾವುದೋ ದೊಡ್ಡ ಯೋಜನೆಯನ್ನು ಕ್ಲಿಯರ್ ಮಾಡಲಿಕ್ಕೆ 5 ಲಕ್ಷ ಮರಗಳನ್ನು ಕಡಿತಾ ಇದ್ದಾರೆ. ಕ್ಯಾನ್ ಯು ಇಮ್ಯಾಜಿನ್? 5 lakh ಟ್ರೀಸ್ ಒಂದು ಯೋಜನೆಯನ್ನು ಮಾಡಲಿಕ್ಕೆ. ನಾವು ಚೈನಾವನ್ನು ವಿರೋಧಿಸ್ತೇವೆ, ಚೈನಾವನ್ನು ಕಟುವಾಗಿ ಟೀಕೆ ಮಾಡ್ತೇವೆ, ಆದರೆ ಚೈನಾದಿಂದ ಕೂಡ ನಮಗೆ ಕಲಿಯುವಂಥದ್ದು ಭಾಳ ಇದೆ. ಅವರು ಒಂದು ಮರವನ್ನು ಕೂಡ ಕಡಿಯೋದಿಲ್ಲ, ಆ ಮರವನ್ನು ಬುಡ ಸಮೇತ ಎತ್ತಿಕೊಂಡು ಹೋಗಿ ಇನ್ನೊಂದು ಏನಾದರೂ ಬ್ಯಾರನ್ ಲ್ಯಾಂಡ್ ಏನಿರುತ್ತೆ ಅಲ್ಲಿ ನೆಟ್ಟು ಬಿಡ್ತಾರೆ. ಒಂದು ಮರವನ್ನು ಕೂಡ ಕಡಿಯೋದಿಲ್ಲ. ನಾವು 5 ಲಕ್ಷ ಮರಗಳನ್ನು ಒಂದು ಯೋಜನೆಗಾಗಿ ಕಡಿತೇವೆ ಅಂತ ಆದರೆ ಎಷ್ಟರ ಮಟ್ಟಿಗೆ ನಾವು ಪರಿಸರ ನಾಶವನ್ನು ಸರ್ಕಾರವೇ ಕೂತ್ಕೊಂಡು ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಯೋಚನೆ ಮಾಡಬೇಕು.
ಒಂದು ಮರ ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಇದೆ, ಅದು ಕೂಡ ನಾವು ಬೆಳೆಸಿದ್ದಲ್ಲ, ದೇವ್ರು ಬೆಳೆಸಿದ್ದು, ಅದಾಗೆ ಬೆಳೆದದ್ದು. ಅದನ್ನು ನಾಶ ಮಾಡ್ತಕ್ಕಂಥ ಒಂದು ಮನೋಭಾವ ಏನಿದೆ, ಇದನ್ನು ನಾವು ಖಂಡಿಸಲೇಬೇಕು. ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಕಡಿಲಿಕ್ಕೆ ಹುನ್ನಾರಗಳು ನಡೀತಾ ಇರ್ತವೆ. ಆದರೆ ಒಂದು ಮರದ ತಿರೋದಾಗ ಒಂದು 100 ಜನ ಒಟ್ಟಾಗಿ ಅದನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಅದು ದಟ್ ಈಸ್ ನೀಡೆಡ್, ದಟ್ ಈಸ್ ದ ಸಿವಿಕ್ ರೆಸ್ಪಾನ್ಸಿಬಿಲಿಟಿ. ನಾವು ಕಣ್ಣು ಮುಚ್ಚಿ ನಮ್ಮ ಮುಂದೆನೇ ಮರಗಳನ್ನು ಕಡಿಯುವಂಥದ್ದನ್ನು ನೋಡ್ತಾ ಹೋದರೆ ವಿ ವಿಲ್ ಬಿ ಫೇಲಿಂಗ್ ಇನ್ ಅವರ್ ಸಿವಿಕ್ ಡ್ಯೂಟೀಸ್. ನಮ್ಮ ಕರ್ತವ್ಯದಲ್ಲಿ ನಾವು ಖಂಡಿತವಾಗಿಯೂ ವಿಫಲರಾಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ನನಗೆ ಯಾರೋ ಹೇಳ್ತಿದ್ರು, ಈ ಪಶ್ಚಿಮ ಘಟ್ಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಡುಗಳನ್ನು ಸಾಕಿ ಆ ಆಡುಗಳಿಂದ ಸಿಕ್ಕಿದಂಥ ಏನು ಹಾಲಿದೆ ಅದನ್ನು ನಾವು ಸ್ವೀಕಾರ ಮಾಡಿದರೆ ನಮಗೆ ಒಂದು ರೋಗವೂ ಬರೋದಿಲ್ಲ. ಯಾಕಂದರೆ ಆಡು ಎಲ್ಲ ಗಿಡ ಮರಗಳ ಇದನ್ನು ಎಲ್ಲ ಗಿಡಮೂಲಿಕೆಗಳನ್ನೆಲ್ಲ ತಾನು ಸ್ವೀಕಾರ ಮಾಡಿ ಅದು ಹಾಲನ್ನಾಗಿ ನಮಗೆ ಕೊಟ್ಟಾಗ ದ ಮೆಡಿಸಿನಲ್ ವ್ಯಾಲ್ಯೂ ದಟ್ ಈಸ್ ಅವೈಲೇಬಲ್ ಇನ್ ದಟ್ ಮಿಲ್ಕ್ ಕುಡ್ ಬಿ ಟು ಅನ್ ಎಕ್ಸ್ಟ್ರೀಮ್ ಎಕ್ಸ್ಟೆಂಟ್ ಎಂಬತಕ್ಕಂಥ ಮಾತು ನಾನು ಎಲ್ಲೋ ಯಾರೋ ಹೇಳೋದನ್ನು ಕೇಳಿದ್ದೆ. ಪ್ರಾಯಶಃ ಅಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡುವಂಥದ್ದು ಅನಿವಾರ್ಯ ಮತ್ತು ಅತಿ ಅಗತ್ಯ ಎಂಬತಕ್ಕಂಥ ರೀತಿಯಲ್ಲಿ ನಾನು ಇಷ್ಟು ಹೇಳಿ, ವಿದ್ಯಾರ್ಥಿಗಳ ಮುಂದೆ ಭಾಷಣ ಹೆಚ್ಚು ಮಾಡಬಾರ್ದು. ಯಾಕಂದರೆ ನಿಮ್ಮ ಜೀವಮಾನ ಇಡೀ ನೀವು ಭಾಷಣ ಕೇಳಿಯೇ ಇರುವಂಥವ್ರು. ನಿಮ್ಮ ಹಣೆಯಲ್ಲಿ ಏನು ಬರ್ತಿದೆ ಅಂದರೆ ಭಾಷಣ ಅಂದರೆ ಐ ಮೀನ್ ಟು ಸೇ ಲೆಕ್ಚರ್ಸ್ ಬೈ ದ ಲೆಕ್ಚರರ್ಸ್ ಆಲ್ಸೋ. ನಿಮ್ಮ ಮಾಸ್ಟರ್ ಪಾಠವನ್ನು ಸೇರಿ ಅದನ್ನು ಭಾಷಣ ಅಂತ ಪರಿಗಣಿಸಿದರೆ, ತೆನಾಲಿ ರಾಮಕೃಷ್ಣನ ಬೆಕ್ಕು ಹೇಗೆ ಹಾಲನ್ನು ನೋಡಿ ಓಡಿ ಹೋಗ್ತದೋ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಭಾಷಣ ರೀತಿ ಯಾವಾಗ ಮುಗೀತದೆ ಅಂತ ಕಾಯ್ತಿದ್ದಾರೆ ಅವರು. ಏನು ಮಾತಾಡ್ತಾರಂತ ಕಾಯ್ತಾ ಇಲ್ಲ, ಇದು ಯಾವಾಗ ಮುಗೀತದಂತ ಕಾಯ್ತಿರುವಂಥ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ, ಯಾಕಂದರೆ ನಾನು ಕೂಡ ವಿದ್ಯಾರ್ಥಿಯಾಗಿ ಅದನ್ನೇ ಮಾಡಿದ್ದು, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗದೆ ಈ ಪರಿಸರವನ್ನು ಬೆಳೆಸುವಂಥ ಅದರ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಏನು ಹಿರಿಯರಾದಂಥ ಕೃಷ್ಣಯ್ಯರವ್ರು ಮಾಡ್ತಿದ್ದಾರೆ, ಅವರಿಗೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಸ್ವಾಮೀಜಿ ಅವರ ದರ್ಶನವನ್ನು ಪಡೆಯದೆ ಭಾಳ ವರ್ಷ ಆಯಿತು. ನಾನು ಇಷ್ಟು ವರ್ಷ ಮಂತ್ರಿ ಆಗಿದ್ದಾಗ ಸ್ವಾಮೀಜಿಯ ದರ್ಶನವನ್ನು ಪಡೆದಿದ್ದೆ. ಅದರ ನಂತರ ಒಂದು 5-6-7 ವರ್ಷದಿಂದ ಸ್ವಾಮೀಜಿಯ ದರ್ಶನವನ್ನು ಪಡೆಯಲಿಕ್ಕೆ ಆಗಲಿಲ್ಲ. ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಬರುವ ಭಾಳ ದೊಡ್ಡ ವಿಷಯ ಏನು ಅಂದರೆ ಸ್ವಾಮೀಜಿಯವರು ಸಿಗ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಬಂದಿದ್ದೀನಿ. ನಿಮ್ಮನ್ನೆಲ್ಲ, ನನಗೆ ವಿದ್ಯಾರ್ಥಿಗಳ ಸಭೆ ಅಂತ ಗೊತ್ತಿರಲಿಲ್ಲ, ಯಾಕಂದರೆ ಅದು ಇನ್ವಿಟೇಷನ್ ಓದಿದರೆ ನಮಗೇನೂ ಅರ್ಥ ಆಗೋದಿಲ್ಲ. ನಾನು ಅದು ಇನ್ವಿಟೇಷನ್ 2-3 ಸಲ ಓದಲಿಕ್ಕೆ ಪ್ರಯತ್ನ ಪಟ್ಟೆ, ಅದು ಏನಂತ ನನಗೆ ತಲೆಗೆ ಹೋಗಲಿಲ್ಲ. ಅದು ಮೇಲಿಂದಲೇ ಅರ್ಥ ಇತ್ತು. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಪರಿಸರಕ್ಕೆ ಸಂಬಂಧಪಟ್ಟದ್ದಿದೆ ಅಂತ. ನೀವು ಸ್ವಲ್ಪ ನಿಮ್ಮ ಬರವಣಿಗೆಯನ್ನು ಸ್ವಲ್ಪ ಏನು ಅದನ್ನು ಸರಳೀಕರಣ ಮಾಡಿದರೆ ಒಳ್ಳೆಯದು, ನಮ್ಮಂಥವರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ರಿಗೂ ಶುಭ ಕೋರಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇವತ್ತು ಸ್ವಾತಂತ್ರ್ಯೋತ್ಸವದ ಒಂದು ಶುಭಾಶಯವನ್ನು ಕೂಡ ನಿಮಗೆಲ್ರಿಗೂ ಅರ್ಪಿಸ್ತಾ ಇದ್ದೇನೆ. ಚಿಕ್ಕದಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬಹಳ ಪ್ರಬುದ್ಧವಾಗಿ ಮಾತಾಡ್ತಾರೆ ಪ್ರಮೋದ್ ಮಧ್ವರಾಜ್. ನಾನು ಹಲವು ಭಾಷಣಗಳನ್ನು ನಾನು ಕೇಳಿದ್ದೀನಿ. ಭಾಳ ಚಿಕ್ಕದಾಗಿ ಚೊಕ್ಕದಾಗಿ ಒಳ್ಳೆಯ ಸಂದೇಶವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಅವರಿಗೆ ಎಲ್ಲ ಸಂಸ್ಥೆಗಳ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬೇರೆ ಕಾರ್ಯಕ್ರಮ ಇರುವುದರಿಂದ ಅವರು ನಿರ್ಗಮಿಸಲಿಕ್ಕಿದ್ದಾರೆ. ಮುಂದೆ ಕೂಡ ನಮ್ಮ ಸಂಸ್ಥೆಗಳಿಗೆ ಅವರ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಹೌದು ಸರ್. ಮುತ್ತಯ್ಯ ಅವರಿಗೆ ಇದು ಶೋಭಾವನಕ್ಕೆ, ಮುತ್ತಪ್ಪ ಅವರಿಗೆ ಶೋಭಾವನದ ಒಂದು ಆಸರೆಯಲ್ಲಿ ಗಿಡ ಮರಗಳು ಬರಬೇಕು ಅನ್ನೋ ಉದ್ದೇಶದಿಂದ ಕಣಜವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಪ್ರತಿ ಮರಕ್ಕೆ ಒಂದು ಕಣಜದ ಚೀಲ ಕಟ್ಟಬೇಕು ಅಂತಲೂ ಒಂದು ನೇರವಾಗಿ ದೀಕ್ಷಾಪತ್ರವನ್ನು ಕೊಡಲಿದ್ದೇವೆ.
ಈ ದೀಕ್ಷಾಪತ್ರದ ಒಂದು ಉದ್ದೇಶ ಏನು ಅಂದರೆ, ಪ್ರತಿ ವರ್ಷ 79ನೇ ಸ್ವಾತಂತ್ರ್ಯೋತ್ಸವ ಈ ಸಂದರ್ಭದಲ್ಲಿ ನಡೆದ ಹಾಗೆ ಮುಂದಿನ ವರ್ಷ 80ನೇದು 79 ಗಿಡಗಳನ್ನು ನೆಡಬೇಕು ಅನ್ನುವಂಥ ಒಂದು ದೀಕ್ಷೆಯನ್ನು ಸ್ವಾಮೀಜಿಯವರು ಈ ಪತ್ರ ಮೂಲಕ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸಂಸ್ಥೆಗೆ ಕೊಡ್ತಾ ಇದ್ದಾರೆ. ಇದು ಒಂದು ವೇಳೆ ನೀವು 2-3 ವರ್ಷ ಏನೂ ಮಾಡದೇ ಇದ್ದರೆ ಇದು ಅಸಿಂಧುವಾಗಿ ಹೋಗ್ತದೆ. ಹಾಗಾಗಿ ಇದನ್ನು ಫಾಲೋ ಮಾಡುವಂಥ ಒಂದು ಗುಣಧರ್ಮವೂ ನಮ್ಮಲ್ಲಿದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ, ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ. ನಿಮ್ಮ ಹೆಸರಿನಲ್ಲಿ ಅಂದರೆ ಇಲ್ಲಿ ಕೆಲವರನ್ನು ನಾವು 79 ಜನರನ್ನು ನಾವು ಆಹ್ವಾನ ಮಾಡಿದ್ವು. ಕೆಲವರು ಬಂದಿದ್ದಾರೆ. ಮೊದಲನೇದಾಗಿ ಕುತ್ತೆತ್ತೂರು ಸಂತೋಷ್ ಶೆಟ್ಟಿ, ಇವರು ಮುಂಬೈಯಿಂದ ಅವರ ಕುಟುಂಬದ ಸದಸ್ಯರನ್ನು ಕಳಿಸಿದ್ದಾರೆ. ಇತ್ತೀಚೆಗೆ ಒಂದು ವನವನ್ನು ಜೀರ್ಣೋದ್ಧಾರ ಮಾಡಿದ್ವಿ, ನಾಗಬನವನ್ನು. ಬಹಳ ಮರಗಳನ್ನು ಕಡಿದಿದ್ದರು. ಅದಕ್ಕೋಸ್ಕರ ಅವರಿಗೆ ಹೇಳಿದೆ, ಇಲ್ಲ ನೀವು ಈ 79 ಗಿಡಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ. ಅವರು ಬಂದಿದ್ದಾರೆ. ಮೇಲೆ ಬನ್ನಿ. ಪ್ರಶಾಂತ್ ಕಾಮತ್ತು ಮತ್ತು ವಿಶ್ವನಾಥ ಶೆಣಯ್ಯ ಅವರು ಬರಲಿಲ್ಲ. ಅವರ ಪರವಾಗಿ ಮತ್ತು ಆಂಧ್ರ ಪ್ರದೇಶಕ್ಕೆ ನಂದೇಲ ಅವರು ಅವರ ಪ್ರಶಸ್ತಿ ಪತ್ರವನ್ನು ಈಗ ಕೊಡ್ತಾ ಇದ್ದೇವೆ. ನೆಕ್ಸ್ಟ್ ಪ್ರಾಚ್ಯ ವೈದ್ಯ ಗಂಗಾಧರ ಕರಿಯ ಪಂಡಿತ. ಈ ಎಲ್ಲ ಗಿಡಗಳನ್ನು ನಮಗೆ ಹೊರಗಡೆ ಅಲ್ಲಿ ಟನ್ಗಟ್ಟಲೆ ತಂದಿಟ್ಟಿದ್ದಾರೆ. ಅವರು ಹಾಗೂ ಬೇಬಿ ಅವರು ಬಂದು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅನನಾಥ್ ಅವರಿಗೆ ದಯವಿಟ್ಟು ಸ್ವೀಕರಿಸಬೇಕು. ರಘುವೀರ್ ಶೆಣೈ, ಪ್ರಶಾಂತ್ ಕಾಮತ್ ಅಡ್ಡಿಲ್ಲ, ನಾನು ಕೊಡ್ತೇನೆ, ಆಮೇಲೆ ಕೊಡ್ತೇನೆ. ರವಿ ಜೀವನ್ ಶೆಟ್ಟಿ, ಹೌದು. ಸೋನ್ಸ್ ಕುಟುಂಬದವರು ಯಾರಾದರೂ ಬಂದಿದ್ದರೆ ದಯವಿಟ್ಟು LC ಸೋನ್ಸ್ ಅವರ ಕುಟುಂಬದಿಂದ ಯಾರಾದರೂ ಬಂದಿದ್ದರೆ ಬನ್ನಿ. ನಿರಂಜನ್ ಅವರಿಗೆ ಅದು ನಿಮ್ಮ ಅಣ್ಣವರು. ಪತ್ರ ನಾವು ಕೊಡ್ತೇವೆ ಅಂಥೇಳಿ ಹಿರಿಯರು ಯಾರಾದರೂ ಬಂದಿದ್ದರೆ, ನಮ್ಮಲ್ಲಿ ರಿಪೋರ್ಟ್ ಆಗದೇ ಇದ್ದರೆ ದಯವಿಟ್ಟು ವೇದಿಕೆ ಮೇಲೆ ಬಂದು ಪಡಿಬೋದು. ಈಗ ಎಲ್ಲ ಮಕ್ಕಳಿಗೆ ಒಂದು ಪ್ರಶಂಸನಾ ಪತ್ರ ಕೊಡ್ತೇವೆ ಅಂತ ನಾವು ಹೇಳಿದ್ವಿ. ನೀವು ಸಾಲಾಗಿ ಬಂದಲ್ಲಿ ಎಲ್ಲರಿಗೂ ಪ್ರಶಂಸನಾ ಪತ್ರವನ್ನು, ಸಭೆಯಲ್ಲಿರುವ ಎಲ್ಲರಿಗೂ ಪ್ರಶಂಸನಾ ಪತ್ರ ಕೊಡಲಾಗುತ್ತೆ.
ಜೋರಿದೆ. ಆದರೆ ಹೀಗಾಗಿ ನಾವು ಕೊನೆಯ ನಲ್ಲಿದ್ದೇವೆ. ಪ್ರತಿಯೊಬ್ಬರೂ 10 ಗಿಡ ನೆಟ್ಟರೆ ನಾವು ಚೀನಾವನ್ನು ಮೀರಿಸ್ತೇವೆ. ಇರಲಿ, ಈಗ ಇಂತಹ ಒಂದು ಇದನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನೀವೆಲ್ಲ ಬಂದು ಇದಕ್ಕೆ ಸಹಕಾರ ಕೊಟ್ಟಿದ್ದೀರಿ, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾಡಿದ್ದರೆ ನಾಡು, ಹೀಗಾಗಿ ಇರುವುದೊಂದೇ ಭೂಮಿ.